कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण प्रभु जी 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 ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय हरे कृष्ण तो पानी चिड़ा उत्सव ಅದರ ಪ್ರೆಸೆಂಟೇಷನ್ ಓಂ ನಮೋ ಓಂ ಜ್ಞಾನತಿಮಿರಾಂಧಸ್ಯ नमो शिवाय नमस्ते सरस्वती देवी गौरवाणी प्रचारिणी विशेषाशून्यवादी जय श्री कृष्ण चैतन्य प्रभु हरे कृष्ण हरे राम 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 हरे कृष्ण प्रभु ನಿಮ್ಮ ವಾಯ್ಸ್ ಎಷ್ಟು ಕ್ಲಿಯರ್ ಆಗಿ ಬರ್ತಾ ಇಲ್ಲ ಪ್ರಭು हरे कृष्ण ಎಲ್ಲರಿಗೂ ಹೇಗೆ ಕೇಳಿಸ್ತಾರೆ ನನಗೆ ಪ್ರಾಬ್ಲಮ್ ಇದೆಯಾ ಸೇಮ್ ಅದೇ ತರ ಇದೆಯಾ ಮಾತಾಜಿ ಹಾ ಪ್ರಭುಜಿ ಸ್ವಲ್ಪ ಡಿಫ್ರೆಂಟ್ ಸರಿಯಾಗುತ್ತೆ ಅನ್ಸುತ್ತೆ ಪ್ರಭುಜಿ ನೋಡಿ ನೋಡಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಮತ್ತೆ ಪ್ರಾಬ್ಲಮ್ सो पानी है रही ನಾವು ಚಂದ್ರಮಾ ಪ್ರಭು ನಿತ್ಯಾನಂದ ಪ್ರಭು
ಅವರ ಸಂಗಡಿಗರು. ಇನ್ನೊಂದು ಚೈತನ್ಯ ಮಹಾಪ್ರಭು. ಸೊ ಚೈತನ್ಯ ಮಹಾಪ್ರಭುವಿನ ಶಿಷ್ಯರು ಅರ್ಜುನ ಗೋಸ್ವಾಮಿ, ಕೃಷ್ಣ ಗೋಸ್ವಾಮಿ, ಶ್ರೀ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ರಘುನಾಥ್ ಭಟ್ಟ ಗೋಸ್ವಾಮಿ, ರಘುನಾಥ ಗೋಸ್ವಾಮಿ, ಶ್ರೀ ಜೀವ ಗೋಸ್ವಾಮಿ, ಶ್ರೀ ಗೋಪಾಲ ಭಟ್ಟ ಗೋಸ್ವಾಮಿ, ರೂಪನಾಥನಂ ರಘು ಜೀವ ಗೋಪಾಲಕಂ. ಇವರ ಒಂದು ಕೃಪೆಯಿಂದ ನಮಗೆ ಶ್ರೀ ಚೈತನ್ಯ ಮಹಾಪ್ರಭು ರಘುನಾಥ ಗೋಸ್ವಾಮಿ ಇವರಿಗೆ ಇದೊಂದು ತುಂಬಾ ಮುಖ್ಯವಾದ ಒಂದು ಹೀಗೆ. ಶ್ರೀ ರಘುನಾಥ ದಾಸ ಗೋಸ್ವಾಮಿ ಹೀಗೆ ರಘುನಾಥ ದಾಸ ಗೋಸ್ವಾಮಿ ಅವರು, ಅವರ ಹೆಸರು ರಘುನಾಥ, ಅವ್ರ ತಂದೆ ಹೆಸರು ರಘುನಾಥ, ಮತ್ತೆ ಅವರು ರಘುನಾಥ ದಾಸ ಗೋಸ್ವಾಮಿ. ರಘುನಾಥ ಇಲ್ಲಿ ನೋಡಿದಾಗ ಈ ಚಿತ್ರದಲ್ಲಿ ಕಾಣುವಂತೆ ಬಹಳ ಶ್ರೀಮಂತ ಹೇಳ್ತಾರೆ. ಅವರ ಸಮಯದಲ್ಲಿ ಹುಟ್ಟಿದ ಸಹ ಅವರ ಇದ್ದ ಊರು ಪಾನಿಹಟ್ಟಿ. ಪಾನಿಹಟ್ಟಿ ಅಂದ್ರೆ ಇದು ಬಂಗಾಲ್, ವೆಸ್ಟ್ ಬೆಂಗಾಲ್ ಕೂಡ ಸ್ಥಳ ಇದೆ, ಗಂಗಾ ತೀರದಲ್ಲಿ ಪಾನಿಹಟ್ಟಿ. ಸೊ ಅವರ ಎಷ್ಟು ಶ್ರೀಮಂತಿಗೆ ಅಂದ್ರೆ ಹೇಳ್ತಾರೆ ಅಲ್ಲಿ ಪ್ರಾಕ್ಟಿಕಲಿ ಆ ಸಮಯದಲ್ಲಿ ಬಂಗಾಳ ದೇಶದಲ್ಲಿ, ಬಂಗಾಳ ರಾಜ್ಯದಲ್ಲಿ ಇವರು ಎಲ್ಲ ಕಡೆ ಬಹಳ ಧರ್ಮ ಹೆಚ್ಚು ಇದ್ದಾರೆ. ಅಂದ್ರೆ ಎಲ್ಲ ಭಕ್ತರು, ವೈಷ್ಣವರು, ಬ್ರಾಹ್ಮಣರು, ಸೌರರು ಕೂಡ ಪರಮ ಇದು ಇವ್ರಿಗೆ. ಮತ್ತೆ ಅವರು ಕೂಡ ಅಷ್ಟೊಂದು ಧಾರ್ಮಿಕದಲ್ಲಿ ತಂದೆ ತಾಯಿ, ತಂದೆಯವರ ಅವ್ರನ್ನ ಕೂಡ ನೋಡ್ಕೊಳ್ತಾ ಇದ್ದಾರೆ. ಹಿಂದೆ ಜಮೀನ್ದಾರರು ಅಂದ್ರೆ ಬಹಳ ಅವ್ರ ರಾಜರೇ. ಆಮೇಲೆ ಇವರು ಮುಸ್ಲಿಂ ರಾಜ ಯಾರಿದ್ದಾರೆ ಅವರ ಕೆಳಗೆ ಇವರಿಗೆ ಎಷ್ಟೋ ಪ್ರದೇಶದ ವಸೂಲಿ ಮಾಡುವ ಟ್ಯಾಕ್ಸೇಷನ್. ಸೊ ಡೈರೆಕ್ಟ್ ಗವರ್ಮೆಂಟ್ ನೇಮಕ ಮಾಡ್ತಾ ಇದ್ದಾರೆ. ಈ ತರ ಯಾರೋ ಜಮೀನ್ದಾರರು ಇರ್ತಾರೆ, ಅವ್ರಿಗೆ ಅನುಭವಿಸ್ತಾರೆ ಆ ಕಾರ್ಯವನ್ನು. ಹೇಳ್ತಾರೆ ಇವರಿಗೆ ಆ ಸಮಯದಲ್ಲಿ ಎಷ್ಟು ಅಂದ್ರೆ ಕಡೆಯಿಂದ ಏನಂದ್ರೆ ಇದ್ದದ್ದು ಇದು ಎಷ್ಟು ನೀವು ವಸೂಲಿ ಮಾಡ್ತೀರಾ ನಾಣ್ಯಗಳು, ಚಿನ್ನದ ನಾಣ್ಯಗಳು ಇಲ್ಲ ಏನಾದ್ರು ವಸೂಲಿ ಮಾಡ್ತೀರಾ, ಅದರ 1/4 25% ನೀವು ಇಟ್ಕೊಳ್ತೀರಿ. ಸೊ ಇಷ್ಟ ಆಗಿದೆ. ಇಲ್ಲಿ ಚಿತ್ರದ ನೋಡೋದು ರಘುನಾಥ್ ದಾಸ್, ರಘುನಾಥ್ ಅವರ ದೊಡ್ಡಪ್ಪ ಅಂತ ಹಿರಣ್ಯ ಮಜುದಾರ್ ಮತ್ತೆ ಗೋವರ್ಧನ ಮಜುದಾರ್. ಅವರಿಬ್ಬರಿಗೆ ಮತ್ತೆ ಅವರ ಅತ್ತೆ ಮರಿಯರಿರ್ಬೇಕು, ಚಿಕ್ಕಮ್ಮ. ಸೊ ಇಲ್ಲಿ ತೋರಿಸೋರಿಗೆ ಅಂದ್ರೆ ಅಣ್ಣ ತಮ್ಮಂದಿರಿಗೆ ಮಗ. ಇವರ ವರಮಾನ ಇದು ಸಾವಿರ ಸಾವಿರವಲ್ಲ ಲಕ್ಷಾಂತರವಾದ ನಾಣ್ಯಗಳು. ಈಗ ನಮಗೆ ಇರೋದು ನಮ್ಗೆ ಪೇಪರ್ ಕರೆನ್ಸಿ. ನಮಗೆ ಈ ಪೇಪರ್ ಬೆಲೆ ಎಷ್ಟು ಸಮಯ ಇರುತ್ತೆ ಗೊತ್ತಿಲ್ಲ. ಒಂದೊಂದ್ಸಲ ದೇಶಗಳ ಇದೆ ಪೇಪರ್ ಬೆಲೆ ಹೇಳ್ತಾರೆ. 2ನೇ ಮಹಾಯುದ್ಧದಲ್ಲಿ, ಅವಾಗ 2ನೇ ಮಹಾಯುದ್ಧ, ಮೊದಲನೇ ಮಹಾಯುದ್ಧದಲ್ಲಿ ಯಾರು ಅವ್ರ ದೇಶ ಸೋತೋಯ್ತು ಆ ಯುದ್ಧದಲ್ಲಿ. ಆಮೇಲೆ ಬೆಲೆನೇ ಬ್ರಿಟನ್ ಇಂಗ್ಲಿಷ್, ಬ್ರಿಟನ್ ಪೌಂಡ್, ಅಮೆರಿಕ ಡಾಲರ್, ಇಂಡಿಯಾ ಏನೋ ಹೇಳ್ತಾರೆ. ಅದಕ್ಕೆ ಬೆಲೆನೇ ಇಲ್ಲ. ಯಾರು ಅದಕ್ಕೆ ಶ್ರೀಮಂತರು ಒಂದೇ, ಬಡವರು ಒಂದೇ, ಕೊನೆಗೆ ಪೇಪರ್ ಅಷ್ಟೇ. ಸೊ ಈ ಪೇಪರ್ ಇದು ನಿಜವಾದ ಕರೆನ್ಸಿ ಅಲ್ಲ. ನಿಜವಾದ ಕರೆನ್ಸಿ ಅಂದ್ರೆ ಇದಂದ್ರೆ ಚಿನ್ನದಲ್ಲಿ ಇರುತ್ತೆ, ಅದು ಸ್ಟ್ಯಾಂಡರ್ಡ್. ಯಾವಾಗ್ಲೂ ಕೂಡ ಅದರಲ್ಲಿ ಬೆಲೆ ಇದೆ. ಸೊ ಏನಿವೆ ಹಿಂದೆ ಹತ್ರ ಚಿನ್ನದಲ್ಲೇ ಇರ್ತಾ ಇರ್ಲಿಲ್ಲ. ಸೊ ಇವರದು ಚಿನ್ನದ ನಾಣ್ಯಗಳು, ಗೋಲ್ಡ್ ಕಾಯಿನ್ಸ್, ಆ ಚಿನ್ನದ ನಾಣ್ಯಗಳು ಎಷ್ಟೋ ಅವರ ಪ್ರತಿ ವರ್ಷ ಅವರ ಇದು. ಇವತ್ತಿನ ನಾವು ಅನ್ಕೊಳ್ಳೋದು ಯಾರು ಬಿಲ್ ಗೇಟ್ಸ್ ಇಲ್ಲ ಅಂದ್ರೆ ಇನ್ನೇನೋ ಇಲ್ಲ, ಎಷ್ಟೋ ಜನ ಇದ್ದಾರೆ ತುಂಬಾ ಬಿಲಿಯನೇರ್ಸ್ ಅಂತ ಕೇಳ್ತಾರೆ. ತುಂಬಾ ಇಲ್ಲಿ ನಮ್ಮ ಭಾರತದಲ್ಲಿ ಅಂಬಾನಿ, ಅದಾನಿ ಎಲ್ಲ.
ಇದೆಲ್ಲ ಏನೂ ಇಲ್ಲ, ಇವರೆಲ್ಲ ಇವರಲ್ಲೇ ಎಷ್ಟು ಹಿಂದೆ ಚಿನ್ನ ನಾಣ್ಯಗಳು ನಿಜವಾದ ಒಂದು ಇದು ಶಾಶ್ವತ ಇರುತ್ತೆ. ಎನಿವೆ ತುಂಬಾ ದೊಡ್ಡ ಶ್ರೀಮಂತಿಕೆ. ಆ ಶ್ರೀಮಂತಿಕೆಯಲ್ಲಿ ಹುಟ್ಟಿದ ಯಾರು ರಘುನಾಥ್. ಆದ್ರೆ ರಘುನಾಥರು ಹೇಳ್ತಾರೆ ಅಷ್ಟು ಶ್ರೀಮಂತಿಕೆ ಇದು ಕೂಡ ಅವ್ರಿಗೆ ಒಂದು ಸಮಯದಲ್ಲಿ ಹರಿದಾಸ್ ಅವರ ಊರು ಬಂದಾಗ ಅವ್ರ ತಂದೆ ಕೂಡ ತುಂಬಾ ಗೌರವಗೆ ಆಹ್ವಾನಿಸಿ ಅವ್ರಿಗೆ ಒಂದು ಸಭೆನೇ ಆಯೋಜಿಸಿ ಸಭೆಯಲ್ಲಿ ಎಲ್ಲರೂ ಕೂಡ ಭಗವಂತ ನಾಮದ ಪ್ರಭಾವವನ್ನು ಚರ್ಚೆ ಮಾಡ್ತಾರೆ. ಎಲ್ಲ ನಡೆಯುತ್ತೆ. ಸ್ವಲ್ಪ ಸಮಯ ಅವರ ಊರಲ್ಲೇ ಇರ್ತಾರೆ. ಆಗ ಹೆಚ್ಚಾಗಿ ರಘುನಾಥರು ಚೈತನ್ಯ ಮಹಾಪ್ರಭು ಆಂದೋಲನಕ್ಕೆ ಆಕರ್ಷಿತಾರೆ. ಸಾಧರು ಕೂಡ ಅವರ ಹೇಳ್ತಾರೆ. ಮತ್ತೆ ಸ್ವಲ್ಪ ಸಮಯದ ನಂತರ ಹೇಳ್ತಾರೆ ಶ್ರೀ ಚೈತನ್ಯ ಮಹಾಪ್ರಭು ಕೂಡ ಬೇಕು. ಶ್ರೀ ಚೈತನ್ಯ ಮಹಾಪ್ರಭುಗಳು ಒಮ್ಮೆ ಮೋಸ್ಟ್ಲಿ ಶ್ರೀ ಚೈತನ್ಯ ಮಹಾ ಸನ್ಯಾಸತ್ವ ಸ್ವೀಕರಿಸಿಲ್ಲ ಅನ್ಸುತ್ತೆ, ಗೊತ್ತಿಲ್ಲ. ಆ ಸಮಯದಲ್ಲಿ ಅವರು ಭೇಟಿ ಇಲ್ಲ ಅಂದ್ರೆ ಮಹಾಪ್ರಭು ಸನ್ಯಾಸ ಸ್ವೀಕಾರ ಮಾಡಿ ಮತ್ತೆ ಬರ್ತಾರೆ ಬಂಗಾಳದಲ್ಲಿ. ಅವ್ರು ಆಗ ಮೋಸ್ಟ್ಲಿ ಮಾಡ್ತಾರೆ. ಸೊ ಚೈತನ್ಯ ಮಹಾಪ್ರಭು ಕೂಡ ಭೇಟಿ ಮಾಡುತ್ತೆ. ಸೊ ಆಗ್ಲೂ ಕೂಡ ಅವ್ರಿಗೆ ಎಷ್ಟು ವೈರಾಗ್ಯ ಇದು ಅಂದ್ರೆ ಸ್ವಭಾವ ಅಂದ್ರೆ ಅವ್ರಿಗೆ ಏನ್ ಇವಾಗ ನಮಗೆ ನಮ್ಮ ಸ್ಥಿತಿ ಅಂದ್ರೆ ಅಯ್ಯೋ ಅಷ್ಟು ಶ್ರೀಮಂತವು, ಅವರಷ್ಟು ಅನಾಹುತರು, ಅವ್ರ ಹತ್ರ ಅಲ್ಲಿ ಅವರ ಇದಿದೆ, ದೊಡ್ಡ ಮೊಬೈಲ್ ಇದೆ, ಅವ್ರಿಗೆ ಈ ರೀತಿಯ ಒಂದು ದೊಡ್ಡ ಮನೆ ಇದೆ, ಆ ರೀತಿಯ ದೊಡ್ಡ ಕಾರ್ ಇದೆ. ಸೊ ನಾವು ಕಾಣ್ತೇವೆ. ಸೊ ಚಿಕ್ಕ ವಯಸ್ಸಿಂದ ಕೂಡ ನಾವು ಬೆಳೆಸ್ತೀವಿ. ಹೇಗೆ ಬೆಳೆಸ್ತೀವಿ ಅಂದ್ರೆ ನೀವು ಉದಾಹರಣೆ ಮಾಡಬೇಕು, ದೊಡ್ಡ ಕಾರ್ ಮನೆ ಮಾಡಬೇಕು, ನಮ್ಮ ಭೌತಿಕ. ಅರೆ ಅವರು ಆತರ ವೈರಾಗ್ಯ ಆಕರ್ಷಣೆ. ಏನಾದ್ರು ಡಿಸ್ಟರ್ಬೆನ್ಸ್ ಜಾಸ್ತಿ ಚೆಕ್ ಮಾಡಿ ಅವರ ಶ್ರೀಮಂತಿಕೆ ಅದಕ್ಕೆ ಭಾರತ 500 ವರ್ಷಗಳ ಆ ಶ್ರೀಮಂತಿಗೆ ಆಕರ್ಷಿತರಾಗಿ ನಮ್ಮ ಮಂದಿಯರೆಲ್ಲ ಬಂದು ಅರೇಬಿಯನ್ನೆಲ್ಲ ಬಂದು ಆ ಕಡೆ ನಮ್ಮ ಇವರೆಲ್ಲ ಯುರೋಪಿಯ ದೇಶದಲ್ಲ ಬಂದು ಮತ್ತೆ ಫ್ರೆಂಚ್ ಬಂದು, ಡಚ್ ಬಂದು, ಮತ್ತೆ ಇಂಗ್ಲಿಷ್ ಬ್ರಿಟಿಷ್ ಬಂದು ಎಲ್ಲ ದೇಶದವರು ಸೊ ಇವರು ಏನು ಮತ್ತೆ ನಂತರ ಸ್ವತಃ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ ಅಲ್ಲ ಇದು ಚೈತನ್ಯ ಮಹಾಪ್ರಭು 24 ಇವರು ಚೈತನ್ಯ ಮಹಾಪ್ರಭು ಮಾಡ್ತಾರೆ. ಗೊತ್ತು. ಸೊ ಅವರ ತಂದೆ ತಾಯಿಯರಿಂದ ಶ್ರೀಮಂತ ಇದರಲ್ಲಿ ಬರೋದ್ರೆ ಕಷ್ಟ. ಸೊ ಹಾಗೆ ಹೇಳ್ತಾರೆ ಹೊರಗೆ ನೀವು ಕಾರಣವಾಗಿ ಎಕ್ಸ್ಟರ್ನಲಿ ಆಕ್ಟ್ ನಾವು ಇಂಟರ್ನಲಿ ಥಿಂಕ್ ಅಂದ್ರೆ ಒಳಗೆ ಸ್ಮರಿಸಿ. ನನ್ನ ಹತ್ರ ಬಂದು ನನ್ನ ಸನ್ಯಾಸ ಅಗತ್ಯ ಇಲ್ಲ. ಸೊ ನೀವು ಹೇಳಿದ್ದು ಅದೇನು ಶ್ರೀಮಂತಿಕೆ ಮಧ್ಯೆ ಇದೆಯಾ ಅವರು ಅಮ್ಮನೆ ಆ ರೀತಿಯ ಭೌತಿಕ ಜೀವನ ನಿಮ್ಮದು. ಸೊ ನೀವು ಹಾಗೆ ಒಂದು ಜನರಿಗೆ ಸಾಮಾನ್ಯವಾಗಿ ಹಾಗೆ ವ್ಯಾಪಾರಿಯಾಗಿ ಜಮೀನ್ದಾರ್ ಮಗ ಅಂದ್ರೆ ಒಂದು ಇದೆ ಇರ್ಬೋದು ಇಲ್ಲ ಒಂದು ಬಸ್ ಚಟುವಟಿಕೆ ಹಾಗೆ ಇರ್ಲಿ
ಒಳಗೆ ಮಾತ್ರ ನೀನು ಕೃಷ್ಣನ ಅಂದ್ರೆ ತಕ್ಷಣ ನೀವು ನನ್ನ ಬಂದಿದೆ ಎಲ್ಲವನ್ನು ಬಿಟ್ಟು ಅನ್ನೋದು ಕೂಡ. ಸೊ ರಘುನಾಥ್ ಹಾಗೆ ಮುಂದುವರಿದ್ದಾರೆ, ಹೇಳ್ತಾರೆ ಈ ಬಗ್ಗೆ ಇವರು ಭಕ್ತರು ನಾವು ಆ ಗುಣವನ್ನು ಬೆಳೆಸಬೇಕು. ಜನ್ಮ ಅಥವಾ ಅನುಮತಿ ಕೊಟ್ಟಿಲ್ಲ ಸೇರ್ಕೊಳ್ಳಿ ಸಂಪೂರ್ಣವಾಗಿ ಕೃಷ್ಣಗೆ ಹುಡುಗರಿಗೆ ಹೇಳಿದ್ದು ಇಲ್ಲೇ ಇರಬೇಕಿಂದ ಅಥವಾ ಹೇಗೆ ಇವರೇನ್ ಮಾಡಿದ್ರು ಸ್ವಲ್ಪ ಸಮಯದಲ್ಲಿ ಸರ್ಕಾರದ ಕೆಲಸ ಮಾಡುವಾಗ ತೆರಿಗೆ ಕಲೆಕ್ಷನ್ ಮಾಡುವಾಗ ಸ್ವಲ್ಪ ಆಧರಿಸ್ತಾರೆ. ಬಿಸ್ನೆಸ್ ಅಂದ್ರೆ 100% ಅದು ಅಲ್ಲಿ ಏನಾದ್ರು ಒಂದು ಲಾಭಕ್ಕೋಸ್ಕರ ಮತ್ತೆ ಲಾಭದಲ್ಲಿ ಇದೆ ರೆಗ್ಯುಲೇಷನ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ. ಚಾಟ್ ಬಾಕ್ಸ್ ಬೇಕಾದ್ರೆ ಸರಿಯಾಗಿ ಅರ್ಥ ಆಗುತ್ತಿಲ್ಲ, ಬೇರಿಲ್ಲ. ಪ್ರಭುಜಿ ಮೊಬೈಲ್ ಅಲ್ಲಿ ಲಾಗಿನ್ ಆದ್ರೆ ಕ್ಲಿಯರ್ ಬರ್ಬೋದೇನೋ ಪ್ರಭುಜಿ? ಇಲ್ಲ ಪ್ರಭುಜಿ, ಅದು ಸ್ವಲ್ಪ ಹರೇ ರಾಮ ಹರೇ ರಾಮ 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 ಹರೇ ಹಾಗೆ ಇದೆಯಾ? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ 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 ರಾಮ ಹರೇ ರಾಮ ರಾಮ ಹರೇ 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 ಕೃಷ್ಣ 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 ಹರೇ ರಾಮ ಹರೇ ರಾಮ ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ಕೃಷ್ಣ ಕೃಷ್ಣ हरे कृष्णा कृष्णा कृष्ण हरे राम 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 हरे कृष्णा कृष्ण कृष्ण हरे 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 राम 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 हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे कृष्ण 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 हरे राम राम हरे हरे कृष्ण कृष्ण हरे राम राम हरे हरे कृष्ण माताजी ಹೇಗೆ ಚೇಂಜ್ ಇದೆಯಾ ಇಲ್ಲ ಆಗಿಲ್ಲ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಬದಲಾವಣೆ ಇದೆಯಾ ಇಲ್ಲಾಂದ್ರೆ ಹಾಗೆ ಇದೆಯಾ? ಕೇಳಿಸ್ತಾ ಇಲ್ಲ? ಹಾಗೆ ಇದೆ ಪ್ರಭುಜಿ. ಸ್ವಲ್ಪ ವಾಯ್ಸ್ ಕೂಡ ಸ್ವಲ್ಪ ಬಹಳ ಕಡಿಮೆ ಇದೆ ಪ್ರಭುಜಿ. ಮಾತಾಜಿ
ಹರೇ ಕೃಷ್ಣ ಮಾತಾಜಿ, ಈಗ ಕೇಳುತ್ತೆ ಮಾತಾಜಿ. ಕೇಳಿಸುತ್ತೆ ಪ್ರಭುಜಿ, ಎಕ್ಕೋ ಬರ್ತಿದೆ ಮಾತ್ರ. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಹರೇ ಕೃಷ್ಣ. ಕ್ಲಿಯರ್ ಇದೆ ಪ್ರಭುಜಿ. ಕ್ಲಿಯರ್ ಇದೆಯಲ್ಲ ಮಾತಾಜಿ? ಹಾ ಪ್ರಭುಜಿ. ಸೊ ಅದೇ ಮೊದಲಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ಶಿರಾದಯಿ ಉತ್ಸವ ಇದು ರಘುನಾಥ್ ದಾಸ್ ಗೋಸ್ವಾಮಿ, ಸೊ ಇವರಿಗೆ ಸಂಬಂಧಪಟ್ಟದ್ದು. ಶ್ರೀ ರೂಪ, ಶ್ರೀ ಸನಾತನ, ಶ್ರೀ ಜೀವ, ಶ್ರೀ ಗೋಪಾಲ ಭಟ್ಟ, ಶ್ರೀ ರಘುನಾಥ ಭಟ್ಟ, ಶ್ರೀ ರಘುನಾಥ ದಾಸ, ಸೊ 6 ಜನ ಗೋಸ್ವಾಮಿಯರು. ಸೊ ಅದರಲ್ಲಿ ರಘುನಾಥ ದಾಸ ಗೋಸ್ವಾಮಿ ಒಂದೇ ರೂಪ ಸನಾತನೋ ರಘುಯುಗೋ ಶ್ರೀಜೀವ ಗೋಪಾಲಕೋ. ಮತ್ತೆ ಚೈತನ್ಯ ಚರಿತಾಮೃತದಲ್ಲಿ ಪ್ರತಿ ಅಧ್ಯಾಯದ ಕೊನೆಯಲ್ಲಿ ನೀವು ಕೇಳ್ತೀರಾ, ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಗಳು ಪ್ರಾರ್ಥನೆ ಮಾಡೋದು ಶ್ರೀ ರೂಪ, ಶ್ರೀ ರಘುನಾಥ, ರೂಪರಿಂದ ರಘುನಾಥವರೆಗೂ ಇರೋ 6 ಗೋಸ್ವಾಮಿಗಳ ಪಾದಗಳನ್ನು ಸ್ಮರಿಸ್ತಾ ನಾನು ಈ ಶ್ರೀ ಚೈತನ್ಯ ಚರಿತಾಮೃತವನ್ನು ವಿವರಿಸ್ತೇನೆ. ಸೊ ರಘುನಾಥ ದಾಸ್ ಗೋಸ್ವಾಮಿ, ರಘುನಾಥ ನಮಗೆ ತುಂಬಾ ಮುಖ್ಯ ಅವರು. ಸೊ ಅವರ ಜೀವನದ ಒಂದು ಇದು ನೆನಪು ಮಾಡ್ಕೊಳ್ಳೋಣ ಈ ದಿವಸ. ಸೊ ಮೊದಲಿಗೆ ಅವರು ರಘುನಾಥ ಅಂದ್ರೆ ರಘುನಾಥ ದಾಸ್ ಗೋಸ್ವಾಮಿ ಅವರ ಹೆಸರು ರಘುನಾಥ. ಸೊ ಅವ್ರ ತಂದೆ ತಾಯಿಯವರು ಇಟ್ಟ ಹೆಸರು. ಸೊ ಇವರು ತುಂಬಾ ಶ್ರೀಮಂತ ವಂಶದಲ್ಲಿ, ಶ್ರೀಮಂತ ಕುಟುಂಬ. ಪಾನಿಹಟ್ಟಿ ಅಂತ ಊರು ಇದು ಬಂಗಾಲ್ನಲ್ಲಿ. ಸೊ ಎಷ್ಟು ಶ್ರೀಮಂತರು, ಅವರ ತಂದೆ ತಾಯಿಯವರದು ಪ್ರತಿ ವರ್ಷನೇ ಎಷ್ಟೋ ಲಕ್ಷ ಚಿನ್ನದ ನಾಣ್ಯಗಳು ಅವರ ವರಮಾನ. ಮತ್ತೆ ಎಷ್ಟು ದೊಡ್ಡ ಜಮೀನ್ದಾರರು ಅಂದ್ರೆ ಇವರು ಸಂಪೂರ್ಣವಾಗಿ ಅಲ್ಲಿ ಆ ಸ್ಥಳದಲ್ಲಿರುವ ಭಕ್ತರು, ಬ್ರಾಹ್ಮಣರು ಅವರಿಗೆ ವಿಶೇಷವಾಗಿ ಇವರ ಇದರಿಂದಾನೇ ಕಾಣಿಕೆ, ಇದರಿಂದಾನೇ ಅವರ ಜೀವನೋಪಾಯ ನಡೀತಾ ಇತ್ತು. ಸೊ ಅಷ್ಟು ಮಟ್ಟಿಗೆ ಇವರು ಅಂತ ಹೇಳ್ತಾ ಇದ್ರು. ಒಂದ್ ನಿಮಿಷ ಇರಿ, ನಾನು ಮಾತಾಜಿ ನೀವು ಇನ್ನೊಂದು ನಂದು ಶ್ರೀವಾಸಾಂಗನ್ ಇದೆ ಅಲ್ಲ, ಅದು ಕೂಡ ಕೋ ಹೋಸ್ಟ್ ಮಾಡಿ ಶೇರ್ ಮಾಡಕ್ಕಾಗತ್ತಾ ನಿಮ್ಮ ಸ್ಕ್ರೀನ್? ಅದು ಏನಾಗಿ SAKD ಅಂತ ನಾನು ಜಾಯಿನ್ ಆಗಿ ಮೊಬೈಲ್ ಇಂದ. ಇನ್ನೊಂದು ಅದು ನೀವು ಹೇಳಿದ ತರ ಅದು ಇಂಟರ್ನೆಟ್ ಸ್ವಲ್ಪ ಇದಿದೆ ಅನ್ಸುತ್ತೆ, ವೀಕ್ ಇದೆ ಅನ್ಸುತ್ತೆ. ಓಕೆ ಅದು ಓಕೆ, ಮೋಸ್ಟ್ ಇಂಟರ್ನೆಟ್ ಪ್ರಾಬ್ಲಮ್ ಅಲ್ಲಿ ಸ್ಕ್ರೀನ್ ಬೇಡ, ನಾನು ಹಾಗೆ ಕ್ಲಾಸ್ ಮಾಡ್ತೀನಿ ಅಷ್ಟೇ. ಓಕೆ ಹಾ ಮಾತಾಜಿ. ಸೊ ರಘುನಾಥರು ಅವರ ತಂದೆ ಮತ್ತೆ ಅವರ ದೊಡ್ಡಪ್ಪ ಗೋವರ್ಧನ ಮಜುಮ್ದಾರ್, ಹಿರಣ್ಯ ಮಜುಮ್ದಾರ್, ಸೊ ದೊಡ್ಡ ಜಮೀನ್ದಾರರು. ಸೊ ಅವರ ಏಕೈಕ ಪುತ್ರ ಮತ್ತೆ ಮೊದಲಿಗೆ ಅವರಿಗೆ ಹರಿದಾಸ್ ಠಾಕೂರರ ಸಂಘ ಸಿಗುತ್ತೆ. ಸೊ ಅವರಿಂದ ಅವರು ಪ್ರೇರೇಪಣೆ ಪಡೆದು ಅಷ್ಟು ಶ್ರೀಮಂತಿಕೆ ಇದ್ರು ಕೂಡ ಅವ್ರಿಗೆ ಸಹಜವಾಗಿ ವೈರಾಗ್ಯ ಮೂಡಿ ಬರುತ್ತೆ ಅವ್ರಿಗೆ. ಮತ್ತೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಸನ್ಯಾಸ ಸ್ವೀಕಾರ ಮಾಡಿ ಜಗನ್ನಾಥ್ಪುರಿಗೆ ಹೋಗ್ತಾರೆ. ಮತ್ತೊಮ್ಮೆ ಅವರು ಬಂಗಾಲ್ ಸೆಕೆಂಡ್ ಟೈಮ್ ವಿಸಿಟ್ ಅಂದ್ರೆ ಅವರು ಬೃಂದಾವನಕ್ಕೆ ಹೋಗೋ ಮಾರ್ಗದಲ್ಲಿ ಬಂಗಾಲ್ ಕಡೆಯಿಂದ ಹೋಗಕ್ಕೆ ಪ್ರಯತ್ನ ಪಡ್ತಾರೆ. ಆ ಸಮಯದಲ್ಲಿ ಕೂಡ ಅವರು ರಘುನಾಥರಿಗೆ ಚೈತನ್ಯ ಮಹಾಪ್ರಭುವರ ಒಂದು ಸಂಘ ಸಿಗುತ್ತೆ. ಸೊ ಆಗ ರಘುನಾಥರ ಇಚ್ಛೆ ಶ್ರೀ ಚೈತನ್ಯ ಮಹಾಪ್ರಭುವನ್ನ ಸೇರ್ಕೊಳ್ಳೋದು ತಕ್ಷಣ, ಸಂಪೂರ್ಣವಾಗಿ ಕೃಷ್ಣ ಸೇವೆಯಲ್ಲಿ ತೊಡಗೋದಕ್ಕೆ ಅವರು. ಆದರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಆ ಸಮಯದಲ್ಲಿ ಅವ್ರಿಗೆ ಅನುಮತಿ ಕೊಡೋದಿಲ್ಲ. ಸೊ ಚೈತನ್ಯ ಮಹಾಪ್ರಭುಗಳು ಅವ್ರಿಗೆ ಆಗ ಆದೇಶ ಕೊಡೋದೇನಂದ್ರೆ, ಹೊರಗೆ ನೀನು ಸಾಧಾರಣವಾಗಿ ಹೊರಗೆ ಪ್ರಪಂಚದಲ್ಲಿ ನಿನ್ನ ಭಕ್ತಿಯನ್ನು ತೋರಿಸುವ ಅವಶ್ಯಕತೆ ಇಲ್ಲ. ಸೊ ಹೊರಗಿನ ಪ್ರಪಂಚ ಅಂದ್ರೆ ಎಲ್ಲರೂ ಕೂಡ ಭೌತಿಕ ಜಗತ್ತು ನಾವು ಕೃಷ್ಣನ ಮರೆತು ನಾವು ನಮ್ಮ ಹಿಂದೆ ಸುಖವೇ ನಮ್ಮ ಜೀವನ.
ಸೊ ಅವ್ರು ಹೇಳ್ತಾರೆ, ನೀನು ಹೊರಗೆ ಹಾಗೆ ಕಾಣು, ಹೊರಗೆ ಏನು ನೀನು ನೀನು ತುಂಬಾ ದೊಡ್ಡ ವೈರಾಗಿ, ತುಂಬಾ ದೊಡ್ಡ ಭಕ್ತನು, ಆತರ ಮಾಡೋ ಚಟುವಟಿಕೆ ಆತರ ಇದಿಲ್ಲ, ಹೊರಗೆ ಹಾಗೆ ಕಾಣಿಸ್ಕೊ ನೀನು, ಆದ್ರೆ ಒಳಗೆ ಕೃಷ್ಣನ ಚಿಂತನೆ ಮಾಡು. ಸೊ ಅಂತ ಅವ್ರು ಆದೇಶ ಕೊಡ್ತಾರೆ. ಸೊ ಯಾಕಂದ್ರೆ ಅವ್ರ ಮನೆಯಲ್ಲೂ ಕೂಡ ತಂದೆ ತಾಯಿಗೆ ಡೆಫಿನೆಟ್ಲಿ ತಕ್ಷಣ ಅವ್ರ ಮಗನನ್ನು ಬಿಡೋದಕ್ಕೆ ಇದಿರೋದಿಲ್ಲ. ಸ್ವತಃ ಶ್ರೀ ಚೈತನ್ಯ ಮಹಾಪ್ರಭುಗಳು ಹಾಗೆ ಆದೇಶ ಕೊಡ್ತಾರೆ. ಸೊ ರಘುನಾಥರು ಆ ಸಮಯದಲ್ಲಿ ಚೈತನ್ಯ ಮಹಾಪ್ರಭು ಆದೇಶವನ್ನು ಪಾಲನೆ ಮಾಡ್ತಾ, ಸೊ ಯಾಕಂದ್ರೆ ಅದ್ರ ಮುಂಚೆನೆ ಅವರು ಪ್ರಯತ್ನ ಪಡ್ತಾ ಇರ್ತಾರೆ. ಚೈತನ್ಯ ಮಹಾಪ್ರಭುಗಳು ಜಗನ್ನಾಥಪುರಿ ಹೋಗಿದ್ದಾರೆ ಅಂತ ಕೇಳಿದ್ದೆ, ಅವರು ಕೂಡ ಚೈತನ್ಯ ಮಹಾಪ್ರಭು ಜೊತೆಗೆ ಹೋಗ್ಬೇಕು ಅಂತ ಅವರ ಇಚ್ಛೆ ಇರುತ್ತೆ. ಆದ್ರೆ ಎಷ್ಟು ಅವರು ಪ್ರಯತ್ನ ಪಟ್ಟರು, ಅವ್ರ ತಂದೆ ಮತ್ತೆ ಮತ್ತೆ ಅವ್ರನ್ನ ಹಿಡಿದು ಅವ್ರನ್ನ ವಾಪಸ್ ತರ್ತಾ ಇರುತ್ತೆ. ಸೊ ಆ ರೀತಿ ನಡೀತಾ ಇರುತ್ತೆ. ಇನ್ನ ಹೇಳ್ತಾರೆ, ಅವ್ರು ಹೋಗದೆ ಇರೋದಕ್ಕೆ ಒಬ್ಬರು ಸೆಕ್ಯೂರಿಟಿ ಗಾರ್ಡ್, ಒಬ್ಬರಲ್ಲ ಒಂದು 10 ಜನ ಸೆಕ್ಯೂರಿಟಿ ಗಾರ್ಡ್ ನೇಮಕ ಮಾಡ್ಕೊಡ್ತಾರೆ. ಜಮೀನ್ದಾರ, ಸೊ ಅವ್ರಿಗೇನು ಹಣದ ಕೊರತೆ ಇಲ್ಲ. ಸೊ ಅವರು ಎಲ್ಲಾದ್ರೂ ರಘುನಾಥ್ ಏನ್ ಮಾಡ್ತಾ ಇದ್ದಾರೆ, ಎಲ್ಲಿ ಹೋಗ್ತಾ ಇದ್ದಾರೆ, ಫುಲ್ ಅವ್ರ ಬಗ್ಗೆ ವಾಚ್. ಸೊ ರಘುನಾಥರು ಮತ್ತೆ ಮತ್ತೆ ಅವ್ರನ್ನ ಹಿಡಿದು ವಾಪಸ್ ತರ್ತಾ ಇರ್ತಾರೆ. ಸೊ ಚೈತನ್ಯ ಮಹಾಪ್ರಭು ಭೇಟಿ ಮಾಡಿದ್ಮೇಲೆ ಪರ್ಟಿಕ್ಯುಲರ್ ಚೈತನ್ಯ ಮಹಾಪ್ರಭು ಆದೇಶಿಸಿದ್ರು, ಈ ತರ ಹೋಗ್ಬೇಡ, ಓಡೋಗೋದೆಲ್ಲ ಮಾಡ್ಬೇಡ, ನೀನು ಮನೆಯಲ್ಲೇ ಇದ್ದು ನೀನು ಭಕ್ತಿಯನ್ನು ಅಭ್ಯಾಸ ಮಾಡು, ಅದು ಕೂಡ ಕೃಷ್ಣನ ಚಿಂತನೆ ಮಾಡು, ಮನಸ್ಸಲ್ಲಿ ಚಿಂತನೆ ಮಾಡು ಅಂತಾನೆ ಆಗಿದೆ ಆದೇಶಿಸ್ತಾರೆ. ಅಫ್ಕೋರ್ಸ್ ಅದು ರಘುನಾಥರೆಲ್ಲ ತುಂಬಾ ದೊಡ್ಡ ಭಕ್ತರು, ಶುದ್ಧ ಭಕ್ತರು, ಭಗವಂತನ ನಿತ್ಯ ಸಹಚರ್ಯರು. ಸೊ ನಮಗೆ ಅಟ್ಲೀಸ್ಟ್ ನಾವು ಹರೇ ಕೃಷ್ಣ ಅದು ಸ್ವಲ್ಪ ಸದ್ದಿನಾದ್ರು ಹೇಳ್ಬೇಕು ನಾವು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ನಾವು ಆ ರೀತಿಯಲ್ಲಿ ನಾವು ಸಂಪೂರ್ಣ ಮನಸ್ಸಿನಲ್ಲಿ ಹೇಳುವಂತಲ್ಲ, ಆದ್ರೆ ಸ್ವಲ್ಪ ಶಬ್ದ ಏನಾದ್ರು ಹೇಳ್ಬೇಕು. ಅದು ಆಗ್ಲಿಲ್ಲ ಅಂದ್ರೆ ಒಮ್ಮೊಮ್ಮೆ ಇರ್ಬೋದು, ಆತರ ಸನ್ನಿವೇಶಗಳು ಇರ್ಬೋದು, ಅವಾಗ ಮನಸ್ಸಿನಲ್ಲೇ ಹೇಳ್ಬೇಕಾಗತ್ತೆ. ಇಲ್ಲ ಅಂದ್ರೆ ಅಟ್ಲೀಸ್ಟ್ ನಾವು ಹರೇ ಕೃಷ್ಣ ಮಂತ್ರವನ್ನು ನಾವು ಕೇಳುವಷ್ಟಾದ್ರೂ ನಮಗೆ ಆ ಶಬ್ದವಾದ್ರೂ ನಾವು ಹೊರಗೆ ಇದ್ ಮಾಡ್ಬೇಕು, ಹಾಗೆ ಜಪಿಸ್ಬೇಕು ನಾವು. ಸೊ ರಘುನಾಥರು ಚೈತನ್ಯ ಮಹಾಪ್ರಭುವಿನ ಆದೇಶದಂತೆ ಅವರು ಪಾಲನೆ ಮಾಡ್ತಾ ಇದ್ರು. ಸೊ ಆಗ ಹೇಳ್ತಾರೆ, ಒಂದು ಸನ್ನಿವೇಶ ಮೂಡ್ ಬಂತು. ಏನಂದ್ರೆ, ಅವರ ತಂದೆ ಮತ್ತೆ ಅವರ ದೊಡ್ಡಪ್ಪ ಮುಸ್ಲಿಂ ಸರ್ಕಾರದ ತೆರಿಗೆಯನ್ನು ತೆಗೊಳ್ಳುವ ಒಂದು ಇದು ಟ್ಯಾಕ್ಸ್ ಕಲೆಕ್ಷನ್ ಮಾಡುವ ಒಂದು ಅವ್ರಿಗೆ ಜವಾಬ್ದಾರಿ. ಸೊ ಆ ಜವಾಬ್ದಾರಿನ ಇವ್ರು ಮಾಡ್ತಾ ಇರ್ತಾರೆ. ಅದ್ರ ಮುಂಚೆ ಇನ್ಯಾರೋ ಒಬ್ಬ ವ್ಯಕ್ತಿಗೆ ಆ ಜವಾಬ್ದಾರಿ ಇರುತ್ತೆ. ಸೊ ಆ ವ್ಯಕ್ತಿ ಇವರಿಗೆ ಕೊಟ್ಮೇಲೆ ಜವಾಬ್ದಾರಿ, ಆ ವ್ಯಕ್ತಿ ಆಟೋಮ್ಯಾಟಿಕಲಿ ಅವರು ಅಸೂಯಾಪರರಾಗ್ತಾರೆ. ಸೊ ಇವ್ ನನ್ನ ಇದು ಹೊಟ್ಟೋಯ್ತಲ್ಲ, ನನಗೆ ಕಲೆಕ್ಷನ್ ಮಾಡೋದು ಹೊಟ್ಟೋಯ್ತಲ್ಲ, ಅದು ಇವಾಗ ಇವರು ರಘುನಾಥ್ ಅವ್ರ ತಂದೆ ಇವ್ರಿಗೆ ಜಮೀನ್ದಾರ್ ಇವ್ರು ಕೊಟ್ಬಿಟ್ರಲ್ಲ ಅಂತ ಅವ್ರಿಗಿದೆ. ಸೊ ಒಂದು ಸಮಯದಲ್ಲಿ ಅವರು ಏನೋ ಒಂದು ತಪ್ಪು ಕಂಡುಹಿಡಿದು ಬಿಟ್ಟು ಆ ಸರ್ಕಾರಕ್ಕೆ ಕಂಪ್ಲೇಂಟ್ ಕೊಡ್ತಾರೆ. ಯಾರಿಗೆ? ಮುಸ್ಲಿಂ ಸರ್ಕಾರಕ್ಕೆ. ಸೊ ಸರ್ಕಾರ ಕಂಪ್ಲೇಂಟ್ ಮಾಡಿ ಸರ್ಕಾರದಿಂದ ಬರುತ್ತೆ. ಸರ್ಕಾರ ಬಂದು ಇವ್ರು ಅರೆಸ್ಟ್ ಮಾಡಕ್ ಬಂಧಿಸ್ಲಿಕ್ಕೆ ಬರ್ತಾರೆ ಅವ್ರು. ಸೊ ಹೇಳ್ತಾರೆ, ಏನಾಗ್ತಾ ಇರುತ್ತೆ ಅಂದ್ರೆ, ಓಕೆ ಎನಿವೆ ಸರ್ಕಾರ ಬಂದಾಗ ಆಕ್ಚುಲಿ ಅದು ಹೇಳ್ತಾರೆ, ಅದೇನಾಗಿರುತ್ತೆ ಆಕ್ಚುಲಿ ಇಶ್ಯೂ ಅಂದ್ರೆ, ಪ್ರತಿ ವರ್ಷ ಅವರು 20 ಲಕ್ಷ ಚಿನ್ನದ ನಾಣ್ಯವನ್ನು ಕಲೆಕ್ಷನ್ ಮಾಡ್ತಾ ಇರ್ತಾರೆ. ಯಾರು? ರಘುನಾಥ್ ಅವರ ತಂದೆ. 20 lakh ಗೋಲ್ಡ್ ಕಾಯಿನ್ಸ್. ಸೊ ಒಂದು ಗೋಲ್ಡ್ ಕಾಯಿನ್ ಅದೆಷ್ಟು ಗ್ರಾಮ್ ಇರುತ್ತೆ ನಂಗೆ ಗೊತ್ತಿಲ್ಲ, ಅದು ದೊಡ್ಡ ಇದು. ಬಟ್ ಎನಿವೆ ತುಂಬಾ ಇದೆಲ್ಲ ನೀವು ಲೆಕ್ಕ ಮಾಡಿದ್ರೆ ಒಂದು ಬಿಲಿಯನ್ಸ್ ಅಲ್ಲಿ ಇರ್ತಿದೆ. ಸೊ 20 ಲಕ್ಷ ಗೋಲ್ಡ್ ಕಾಯಿನ್ ಪ್ರತಿ ವರ್ಷ ಅವರು ಸರ್ಕಾರಕ್ಕೆ ಒಪ್ಪಿಸ್ಬೇಕು ಟ್ಯಾಕ್ಸ್ ಆಗಿ ಕಲೆಕ್ಷನ್ ಮಾಡಿ ಎಲ್ಲ. ಇವ್ರೇನ್ ಮಾಡ್ತಾ ಇರ್ತಾರೆ, ಸರ್ಕಾರಕ್ಕೆ ವರದಿ ಕೊಡೋದು, ನಾನು 16 ಲಕ್ಷ ಗೋಲ್ಡ್ ಕಾಯಿನ್ ಕಲೆಕ್ಷನ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇವರು ಏನಿರುತ್ತೆ ಸರ್ಕಾರದ ಹತ್ರ ಒಪ್ಪಂದ ಅಂದ್ರೆ, ಎಷ್ಟು ಕಲೆಕ್ಷನ್ ಮಾಡ್ತೀವಿ ಅದರಲ್ಲಿ 1/4 25% ಅದು ಕಲೆಕ್ಷನ್ ನಾವ್ ಇಟ್ಕೊಳ್ತೇವೆ. ಸೊ ಇವ್ರಿಗೆ ಸರ್ಕಾರಕ್ಕೆ 20 ಲಕ್ಷ ಇವ್ರು ಕಲೆಕ್ಷನ್ ಮಾಡಿದ್ರೆ 15 ಲಕ್ಷ ಅಲ್ಲಿ ಡೆಪಾಸಿಟ್ ಮಾಡಿ 5 ಲಕ್ಷ ಇವರ ಪ್ರಾಫಿಟ್. ಸೊ ಇವ್ರು ಮಾಡಿದ್ದೆ ಇದಕ್ಕೆ. ಸೊ 5 ಲಕ್ಷ ಇವರ ಇದು ಪ್ರಕಾರ. ಆದ್ರೆ ಇವ್ರೇನ್ ಮಾಡ್ತಾ ಇರ್ತಾರೆ, ಗೌರ್ಮೆಂಟ್ಗೆ ನಮಗೆ ಕಲೆಕ್ಷನ್ ಆದದೇ 16 ಲಕ್ಷ, 16 lakh ಗೋಲ್ಡ್ ಕಾಯಿನ್ಸ್ ಅಂತ. ಸೊ 16 lakhs ಅಂತ ಹೇಳಿದ್ರೆ ಗೌರ್ಮೆಂಟ್ಗೆ ಯಾವಾಗ ಕೊಡ್ಬೇಕಿರು 12 ಲಕ್ಷ ಕೊಡ್ಬೇಕು. ಸೊ ಹಾಗೆ ಮಾಡ್ತಾ ಇವರು 3 ಲಕ್ಷ ಎಕ್ಸ್ಟ್ರಾ ಪ್ರಾಫಿಟ್ ಮಾಡ್ತಾರೆ. ಆಗ್ಲೇ ಪ್ರಾಫಿಟ್ ಇದೆ ಇವ್ರಿಗೆ, 5 ಲಕ್ಷ ಪ್ರಾಫಿಟ್ ಹೇಗಿರು ಸಿಗ್ತಾ ಇತ್ತು ಇವ್ರಿಗೆ. ಸೊ ಅವ್ರು ನ್ಯಾಯವಾಗಿ ಗೌರ್ಮೆಂಟ್ಗೆ ರಿಪೋರ್ಟ್ಸ್ ವರದಿ ಸರಿಯಾಗಿ ಕೊಟ್ಟು ಮಾಡಿದ್ರು 5 ಲಕ್ಷ ಸಿಗ್ತಾ ಇತ್ತು. ಆದ್ರೆ ಇವ್ರೇನ್ ಮಾಡ್ತಾ ಇದ್ರು, ಕಡಿಮೆ ಇದನ್ನು ತೋರಿಸಿ ಇನ್ನ ಎಕ್ಸ್ಟ್ರಾ 3 ಲಕ್ಷನು ಮಾಡ್ತಾರೆ, ಅಂದ್ರೆ 8 ಲಕ್ಷ ಇದು ಮಾಡ್ತಾ ಇದ್ರು. ಸೊ ಏನಿವೆ ಬಿಸ್ನೆಸ್ ಅಲ್ಲಿ ಇದೆಲ್ಲ ನಡೆಯುತ್ತೆ. ಬಿಸ್ನೆಸ್ ಅಲ್ಲಿ 100% ನೀವು ನ್ಯಾಯವಾಗೇ ಇರ್ತೀರಾ ಅಂತ ಆಗೋದಿಲ್ಲ. ಅದಿರುತ್ತೆ. ಒಂದ್ ಕಡೆ ಗೌರ್ಮೆಂಟ್ಗೂ ಕೂಡ ಆ GST ಇದು ಅದೆಲ್ಲ ನೀವು ತೋರ್ಸ್ಲಿಕ್ಕೆ ಆಗೋದಿಲ್ಲ, ನೀವು ಬ್ಲ್ಯಾಕ್ ಇದರಲ್ಲಿ ಮಾಡ್ಬೇಕಾಗುತ್ತೆ. ಸೊ ಎನಿವೆ, ಸೊ ಅದು ಇವರು ಆ ರೀತಿಯಲ್ಲಿ
8 ಲಕ್ಷ ಪ್ರಾಫಿಟ್ ಮಾಡ್ತಾ ಇದ್ರು, 3 ಲಕ್ಷ ಎಕ್ಸ್ಟ್ರಾ ಪ್ರಾಫಿಟ್ ಮಾಡ್ತಾ ಇದ್ರು. ಇದು ಆ ಮುಸ್ಲಿಂ ಯಾರು ಇನ್ನೊಬ್ರು ಇದ್ದಾರೆ ಅವ್ರಿಗೆ ತಿಳಿದು ಅವ್ರು ಗೌರ್ಮೆಂಟ್ಗೆ ಅದು ರಿಪೋರ್ಟ್ ಕೊಟ್ಟು ಇವರನ್ನ ಅರೆಸ್ಟ್ ಮಾಡಕ್ ಬರ್ತಾರೆ. ಇವರನ್ನ ಯಾರು ಅರೆಸ್ಟ್ ಮಾಡಕ್ ಬರಕ್ಕೆ? ರಘುನಾಥ್ ಅವರ ತಂದೆ ಮತ್ತೆ ದೊಡ್ಡಪ್ಪ. ಸೊ ಅವ್ರ ತಂದೆ ಮತ್ತೆ ದೊಡ್ಡಪ್ಪ ಇಬ್ರು ಕೂಡ ಅಲ್ಲಿಂದ ಪಲಾಯನ, ಎಲ್ಲೋದ್ರು ಗೊತ್ತಿಲ್ಲ ಅವರು. ಯಾಕಂದ್ರೆ ಸರ್ಕಾರ, ಮುಸ್ಲಿಂ ಸರ್ಕಾರ ಅವ್ರು ಬಂಧಿಸಿದ್ರೆ ಮತ್ತೆ ಏನ್ ಮಾಡ್ತಾರೋ, ಮತ್ತೆ ಮರಣ ದಂಡನೆ ಕೊಡ್ತಾರೋ, ಇನ್ನೊಂದು ಕೊಡ್ತಾರೋ, ಅವರು ಹೋಗ್ಬಿಡ್ತಾರೆ. ಸೊ ಅವ್ರೇನ್ ಮಾಡ್ತಾರೆ, ಮುಸ್ಲಿಂ ಅಧಿಕಾರಿಗಳು ಬಂದು ಈ ರಘುನಾಥರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅವರ ಮಗ ಇವನು. ಸೊ ಇನ್ನ ಇವರನ್ನೇ ಇದು ಗೊತ್ತಿರುತ್ತೆ, ಇವ್ರಿಗೆ ಎಲ್ಲಿರ್ತಾರೆ ಅಂತ ಗೊತ್ತಿರುತ್ತೆ ಮಗನಿಗಂದ್ರೆ, ಎಲ್ಲಿ ಅವರು ಬಚ್ಚಿಟ್ಕೊಂಡಿದ್ದಾರೆ ಅಂತ. ಸೊ ಇವಾಗ ರಘುನಾಥರು ಈಗ ಆಲ್ಮೋಸ್ಟ್ ಹೇಳ್ತಾರೆ ಎಷ್ಟೋ ದಿವಸಗಳು, 2 ತಿಂಗಳು 3 ತಿಂಗಳು ನಡೆಯುತ್ತೆ ಅನ್ಸುತ್ತೆ, ಅವರು ಕಾರಾಗೃಹದಲ್ಲೇ ಇರ್ತಾರೆ, ಜೈಲಲ್ಲಿ. ಆಕ್ಚುಲಿ ಇವ್ರದೇನ್ ತಪ್ಪಿಲ್ಲ ರಘುನಾಥರದು, ಅವರ ತಂದೆ ಅವರ ದೊಡ್ಡಪ್ಪ. ಆದ್ರೂ ಕೂಡ ಹೇಗೆ ನಾವು ಅವರ ಆಸ್ತಿ, ನಾವು ತಂದೆ ತಾಯಿಯರ ಇದನ್ನು ನಾವು ಪಡಿತೇವೆ, ಅದೇ ರೀತಿ ಅವರ ಒಂದು ಇದಿದ್ರು ಕೂಡ ನಾವು ಪಡಿಬೇಕು. ಆ ಕರ್ಮ ಅನ್ನೋದು, ಪುಣ್ಯ ಕರ್ಮ ಪಾಪ ಕರ್ಮ ಎಲ್ಲ ಕೂಡ ಮಕ್ಕಳಿಗೆ ಬರುತ್ತೆ. ಅವ್ರು ಮಾಡಿ ಪುಣ್ಯನೂ ಬರುತ್ತೆ, ಅವ್ರು ಮಾಡಿ ಪಾಪನೂ ಬರುತ್ತೆ. ಸೊ ಅವ್ರೇನೋ ಸಾಲ ಮಾಡಿದ್ರೆ ಅದು ಕೂಡ ಮಕ್ಕಳಿಗೆ ಅದು ಬರುತ್ತೆ, ಅದು ತೀರಿಸ್ಬೇಕು, ಅದು ಶಾಸ್ತ್ರದ ನಿರ್ದೇಶನ. ಸೊ ಎನಿವೆ ರಘುನಾಥರು ಹಾಗಾಗಿ ಅವ್ರಿಗೆ ಜೈಲಲ್ಲಿ ಇದ್ದಾರೆ ಈಗ. ಸೊ ಆದ್ರೆ ಹೇಳ್ತಾರೆ ಪ್ರತಿ ದಿವಸ ಆ ವ್ಯಕ್ತಿ ಯಾರು ಇವ್ರನ್ನ ಇದ್ ಮಾಡ್ತಾ ಇದ್ದಾರೆ, ಅವ್ರು ಬಂದು ಇವ್ರನ್ನ ಬಂಧನಲ್ಲಿಟ್ಟಿದ್ದಾರೆ, ಅವ್ರು ಬಂದು ಇವ್ರಿಗೆ ಎನ್ಕ್ವೈರಿ ಮಾಡಕ್ ಬಂದಾಗ ರಘುನಾಥರ ಮುಖಭಾವ ನೋಡೇ ಅವ್ರಿಗೆ ಅಯ್ಯೋ ಈ ವ್ಯಕ್ತಿ ಹೇಗೆ ನಾನು ಈ ರೀತಿ ಬೈತಾ ಇದ್ರು, ತುಂಬಾ ಒಂದು ಕೆಟ್ಟದಾಗಿ, ಒಂದು ಕೆಟ್ಟ ಭಾಷೆಯಲ್ಲಿ, ಇನ್ನೊಂದು ರೀತಿಯಲ್ಲಿ ಅದೆಲ್ಲ ಮಾಡ್ತಾ ಇದ್ರು. ಆದ್ರೆ ಅವ್ರ ಮೇಲೆ ಕೈ ಎತ್ತಲಿಲ್ಲ, ಅಂದ್ರೆ ಅವ್ರನ್ನ ಹೊಡಿಲಿಲ್ಲ. ಇಲ್ಲಾಂದ್ರೆ ಆಕ್ಚುಲಿ ಜೈಲಲ್ಲಿ ಹೋದ್ಮೇಲೆ ಎಲ್ಲ ಪೊಲೀಸವರು ಹೊಡೆದು ಬಡದು ಎಲ್ಲ ಆಗುತ್ತೆ. ಆದ್ರೆ ರಘುನಾಥ್ ಅವ್ರಿಗೆ ಅದೆಲ್ಲ ಏನು ಮಾಡ್ಲಿಲ್ಲ. ಯಾಕಂದ್ರೆ ಅವ್ರ ನೋಡಿ ಅವ್ರಿಗೆ ಬೈತಾ ಇದ್ರು, ನಿಮ್ ತಂದೆ ಹೀಗೆ, ನಿಮ್ಮ ದೊಡ್ಡಪ್ಪ ಹೀಗೆ, ಇಷ್ಟು ಮೋಸಗಾರರು, ಅಷ್ಟು ವಂಚನೆಗಾರರು. ಆದ್ರೆ ಅವ್ರ ಮೇಲೆ ಕೈ ಮಾಡ್ತಾ ಇದ್ರು. ಸೊ ಎಷ್ಟರ ಮಟ್ಟಿಗೆ ಅಂದ್ರೆ ಒಂದ್ ದಿವಸ ಹೇಳ್ತಾರೆ, ಅವರು ಆ ವ್ಯಕ್ತಿನೇ ಬಂದು ರಘುನಾಥ್ಗೆ ಹೇಳ್ತಾರೆ, ಯಾರು ಇವ್ರು ಇರ್ತಾರೆ ಅವರೇ, ಯಾರಂದ್ರೆ ಆ ವ್ಯಕ್ತಿ, ಅವರು ಟ್ಯಾಕ್ಸ್ ಹಿಂದೆ ಪ್ರೀವಿಯಸ್ ಟ್ಯಾಕ್ಸ್ ಕಲೆಕ್ಟರ್, ಅವ್ರಿಗೆ ಅವರು ಇವ್ರು ಕೊಟ್ಟಿರ್ತಾರೆ, ನೀವೇ ಹೋಗಿ ತನಿಖೆ ನಡೆಸಿ, ನೀವೇ ಅವ್ರನ್ನ ಪನಿಷ್ ಮಾಡಿ. ಸೊ ಅವರು ಹೇಳ್ತಾರೆ ರಘುನಾಥರ್ ಬಂದು, ಅವ್ರ ಕಣ್ಣಲ್ಲೂ ನೀರ್ ಬರುತ್ತೆ, ಕಣ್ಣಲ್ಲಿ ನೀರು ಬಂದು, ನಾನು ಹೇಗೋ ಇಷ್ಟು ನಿಮಗೆ ಇದು ಕೊಟ್ಟೆ, ಹಿಂಸೆ ಕೊಟ್ಟೆ, ಆತರ ಬೈದದ್ದು ಇದು ಮಾಡೋದೆಲ್ಲ. ಸೊ ಹೇಗೋ ಏನೋ ಒಂದು ಉಪಾಯ ನೀನ್ ಕಂಡಿಡಿದು ನಿಮ್ಮ ತಂದೆ ಮತ್ತೆ ನಿಮ್ಮ ದೊಡ್ಡಪ್ಪನ ಕರ್ಕೊಂಡ್ ಬಂದು ನಾವು ಅವ್ರ ಜೊತೆಗೆ ಒಂದು ಇದು ಮಾಡೋಣ, ಡೀಲಿಂಗ್. ನನಗೂ ಒಂದಷ್ಟು ನೀವು ಕೊಡ್ಲಿ, ಅವ್ರ ಎಕ್ಸ್ಟ್ರಾ ಪ್ರಾಫಿಟ್ ಏನ್ ಮಾಡ್ತಾ ಇದ್ದಾರೆ ಏನೋ ಇದು, ಅದ್ರಲ್ಲಿ ಸ್ವಲ್ಪ ನನಗೂ ಕೊಡ್ಲಿ, ಅದರಿಂದ ನಾನು ಗೌರ್ಮೆಂಟ್ಗೆ ಮತ್ತೆ ಸರಿಯಾದ ಒಂದು ವರದಿಯನ್ನು ಕೊಟ್ಟು, ಮತ್ತೆ ನಿಮಗೆ ಆ ವರದಿಯಿಂದ ನೀವು ಕೂಡ ಬಿಡುಗಡೆ ಆಗ್ತೀರಾ, ನನಗೂ ಕೂಡ ನನಗೆ ಸ್ವಲ್ಪ ಏನು ಹಣ ಬೇಕು ಅದು ಕೂಡ ಸಿಗುತ್ತೆ ಅಂತ ಆಗಿತ್ತು. ಸೊ ಹೇಳ್ತಾರೆ ರಘುನಾಥರು ಹಾಗೆ ಮತ್ತೆ ಅವರು ತಂದೆ ದೊಡ್ಡಪ್ಪನ ಕರ್ಕೊಂಡ್ ಬಂದು ಅವರದೆಲ್ಲ ಸರಿಪಡಿಸ್ತಾರೆ. ಅಂದ್ರೆ ಬಿಸ್ನೆಸ್ ಡೀಲಿಂಗ್ ಅಲ್ಲೂ ಕೂಡ ಅವರು ಪರ್ಫೆಕ್ಟ್. ಯಾರು? ರಘುನಾಥ್ ಆ ರೀತಿ. ಅಂದ್ರೆ ಅಷ್ಟು ದೊಡ್ಡ ಒಂದು ಗಂಡಾಂತರ ಅವ್ರ ತಂದೆಗೆ ಮತ್ತೆ ಅವ್ರ ದೊಡ್ಡಪ್ಪಗೆ, ಅವರ ಜೀವನೇ ಅವರು ಅಂತ್ಯ ಆಗ್ತಾ ಇತ್ತೇನೋ, ಮರಣದಂಡನೆ ಸಿಗ್ತಾ ಇತ್ತೇನೋ. ಆದ್ರೆ ಅದನ್ನು ಕೂಡ ಇವರು ಸಾಲ್ವ್ ಮಾಡ್ತಾರೆ. ಯಾವಾಗ ಆಕ್ಚುಲಿ ಭಕ್ತರಾಗ್ಬಿಟ್ಟಿದ್ದಾರೆ, ಭಕ್ತರೇ ಅವರು ಮೊದ್ಲಿಂದಾನು. ಆದ್ರೂ ಚೈತನ್ಯ ಮಹಾಪ್ರಭು ಆದೇಶಿಸಿದ್ದು ಹೊರಗೆ ನಾರ್ಮಲ್ ಆಗಿರು, ಒಳಗೆ ಕೃಷ್ಣ ಚಿಂತಿಸು ಅಂತ. ಸೊ ಆ ರೀತಿಯಲ್ಲಿ ಚೈತನ್ಯ ಮಹಾಪ್ರಭು ಆಜ್ಞೆಯನ್ನು ಪಾಲನೆ ಮಾಡ್ತಾ ಅವರ ತಂದೆಯವರ ದೊಡ್ಡಪ್ಪನಿಗೆ ಬಂದ ಒಂದು ಗಂಡಾಂತರದಿಂದ ಅವರಿಗೆ ಮುಕ್ತಗೊಳಿಸ್ತಾರೆ. ಸೊ ಅದರ ನಂತರ ರಘುನಾಥರಿಗೆ ಭೌತಿಕವಾಗಿ ಏನೊಂದು ಆಕರ್ಷಣೆ ಇದೆ. ಸೊ ಆಕರ್ಷಣೆ ಒಮ್ಮೆ ಅವರ ತಾಯಿ ಹೇಳ್ತಾರೆ ಇವರು ಎಷ್ಟೋ ಸಲ ಮೊದಲೇ ಪ್ರಯತ್ನ ಪಟ್ಟಿರ್ತಾರೆ ಚೈತನ್ಯ ಮಹಾಪ್ರಭು ಹತ್ರ ಹೋಗ್ಲಿಕ್ಕೆ. ಆದ್ರೆ ಮತ್ತೆ ಅವ್ರನ್ನ ವಾಪಸ್ ಕರ್ಕೊಂಡ್ ಬಂದಿರ್ತಾರೆ. ಸೊ ತಾಯಿ ಹೇಳ್ತಾರೆ, ಏನಿದು, ಯಾಕೆ ನೀವು ರಘುನಾಥನ ಒಂದು ಬಂಧಿಸಿ ಇಡಬಾರದು, ಒಂದು ಕೈ ಕಾಲುಗಳೆಲ್ಲ ನೀವೊಂದು ಸರಪಳಿ ಹಾಕಿ ಇಡಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಮತ್ತೆ ಇದು. ಸೊ ಅವ್ರ ತಂದೆ ಹೇಳೋದು, ಅವ್ರ ತಾಯಿಗೆ ಪ್ರಭುಪಾದ ಭಾಷೆಯಲ್ಲಿ ಹೇಳೋದು ಒಂದೇ, ನಿನ್ ಮೂರ್ಖ ಹೆಂಗಸೆ, ಈ ವ್ಯಕ್ತಿಗೆ ಇಷ್ಟು ಒಂದು ಶ್ರೀಮಂತಿಕೆ ಇದೆ, ನನ್ನ ಶ್ರೀಮಂತಿಕೆ ಎಷ್ಟು ಅಂದ್ರೆ ಇಲ್ಲಿ ಕಲ್ಪನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಜನ ಹೇಳ್ತೀವಲ್ಲ ನಾವು, ಅವ್ರು ಎಷ್ಟೆಷ್ಟೋ ಇಟ್ಟಿದ್ದಾರೆ, ಅವರು 7 ಪೀಳಿಗೆಗೂ ಸಾಕಾಗಲ್ಲ, 10 ಪೀಳಿಗೆಗೂ, ಆ ರೀತಿಯಲ್ಲಿ ಸಂವಿಧಾನ ಇದು ಹೇಳ್ತಾರೆ. ಅಷ್ಟೆಲ್ಲ ಇದೆ ಇವನಿಗೆ, ಅಷ್ಟು ಶ್ರೀಮಂತಿಗೆ ಇದೆ, ಏನ್ ಬೇಕಾಗಿಲ್ಲ, ಏನಿಲ್ಲ, ಏನ್ ಕಡಿಮೆ ಇದೆ. ಜೊತೆಗೆ ಇವನ ಹೆಂಡತಿ, ಇವಾಗ ಇವ್ರಿಗೆ ಆಕ್ಚುಲಿ ರಘುನಾಥನ್ಗೂ ಮದುವೆ ಕೂಡ ಮಾಡಿಸಿರ್ತಾರೆ. ಸೊ ಆ ಹೆಂಡತಿ ಅವರು ಒಂದು ಅಪ್ಸರೆ, ಇಂದ್ರ ಲೋಕದಲ್ಲಿ ಇರುವಂತ ಅಪ್ಸರೆ. ಆದರೆ ಈ ವ್ಯಕ್ತಿಗೆ ಏನು ಆಕರ್ಷಣೆ ಇಲ್ಲ. ಸೊ ಆಗಿರೋ ವ್ಯಕ್ತಿಗೆ ನಾವು ಇದು ಭೌತಿಕವಾಗಿ ಇರೋ ಎಲ್ಲ ಆಕರ್ಷಣೆಗಳಿದ್ರು ಕೂಡ ಅವನು ಮುಕ್ತನಾಗಿದ್ದವಾಗ
ಅವನಿಗೆ ನಾವು ಭೌತಿಕವಾಗಿ ಏನೋ ಒಂದು ಸರಪಳಿ, ಒಂದು ಚೈನ್ಸ್ ಹಾಕಿ ಏನು ಹಿಡಿಯೋದು ಅಂತ ಹೇಳ್ತಾರೆ. ಸೊ ರಘುನಾಥರ ಇದು ಅಷ್ಟು ವೈರಾಗ್ಯ ಭಾವ ಇರುತ್ತೆ ಅವ್ರಿಗೆ, ರಘುನಾಥರ್. ಸೊ ಎನಿವೆ, ಸೊ ರಘುನಾಥರ್ ಹೇಳ್ತಾರೆ, ಅವರು ನಂತರ ಅವರು ಗೃಹಸ್ಥಾಶ್ರಮ ಆದ್ಮೇಲೆ ಅವ್ರಿಗೆ ಮದುವೆ ಮಾಡಿಸ್ತಾರೆ, ಫೋರ್ಸ್ ಆಗಿ ಮಾಡಿಸಿದ್ಮೇಲೆ ಅವ್ರ ಮನೆ ಕೂಡ ಎಂಟರ್ ಆಗೋದಿಲ್ಲ, ಹೊರಗೆ ಇರ್ತಾರೆ ಅಂತ ಹೇಳ್ತಾರೆ ರಘುನಾಥರ್. ಹೊರಗೆ ಅವ್ರ ಜಗುಲಿ ಇರ್ತಾ ಇತ್ತು, ಅಲ್ಲೇ ಅವರು ವಾಸ ಮಾಡ್ತಾರೆ. ಆ ರೀತಿ ಕೂಡ. ಸೊ ನಂತರ ರಘುನಾಥರ ಮನಸ್ಸಲ್ಲಿ ಚಿಂತನೆ ನಡೀತಾ ಇದೆ, ಹೇಗೆ ಚೈತನ್ಯ ಮಹಾಪ್ರಭು ಹೋಗೋದು, ಹೇಗೆ ಹೋಗೋದು ಅವ್ರ ಆಲೋಚನೆ. ಮತ್ತೆ ಯಾವ ರೀತಿ ಅವ್ರು ಪ್ರಯತ್ನ ಪಟ್ರು, ಮತ್ತೆ ಅವರ ಯಾರು ವಾಚ್ಮೆನ್, ಸೆಕ್ಯೂರಿಟಿ ಗಾರ್ಡ್, ಬಾಡಿ ಗಾರ್ಡ್ಸ್ ಇದಾರೆ, ಅವ್ರನ್ನ ಹಿಡಿದು ತಂದು ಮತ್ತೆ ವಾಪಸ್ ಒಪ್ಪಿಸ್ತಾರೆ. ಸೊ ನಂತರ ಒಂದು ನಡೆಯೋ ಘಟನೆ, ನಿತ್ಯಾನಂದ ಪ್ರಭುಗಳು ಇದೇ ಇವ್ರ ಊರಿಗೆ ಬರ್ತಾರೆ. ಪಾನಿಹಟ್ಟಿ ಇವರ ಊರು ಸ್ಥಳ. ಸೊ ಅಲ್ಲಿ ಅದ್ ಹತ್ರ ಅನ್ಸುತ್ತೆ ಇವ್ರು, ಅಲ್ಲಿ ಅದ್ರ ಹತ್ರ ಇವ್ರ ಸ್ಥಳ. ಸೊ ಅಲ್ಲಿಗೆ ಬಂದಾಗ ಇವರಿಗೆ ಗೊತ್ತಾಗುತ್ತೆ, ಓ ನಿತ್ಯಾನಂದ ಪ್ರಭುಗಳು ಬಂದಿದ್ದಾರೆ. ಸೊ ಇವರು ನಿತ್ಯಾನಂದ ಪ್ರಭುಗಳ ಹತ್ರ ಹೋಗ್ತಾರೆ. ಸೊ ನಿತ್ಯಾನಂದ ಪ್ರಭುಗಳ ಹತ್ರ ಹೋದಾಗ ದೂರದಿಂದಾನೇ ನಮಸ್ಕರಿಸ್ತಾರೆ. ಮತ್ತೆ ನಿತ್ಯಾನಂದ ಪ್ರಭುಗಳು ಇವ್ರು ನೋಡ್ತಾರೆ, ಓ ರಘುನಾಥ ಐಡೆಂಟಿಫೈ ಮಾಡ್ತಾರೆ. ಯಾಕಂದ್ರೆ ಶ್ರೀಮಂತ ಮಗ, ಇವಾಗ್ಲೂ ಕೂಡ ಯಾರಾದ್ರೂ ಒಬ್ಬ ದೊಡ್ಡ ವ್ಯಕ್ತಿ ಅಂದ್ರೆ ನಮ್ಗೆ ಗೊತ್ತು, ಅವ್ರ ಬಗ್ಗೆ ಕೇಳಿರ್ತೀವಿ, ಟಿವಿಯಲ್ಲಿ ನೋಡಿರ್ತೀವಿ, ನ್ಯೂಸ್ ಪೇಪರ್ ಅಲ್ಲಿ ಕೇಳಿರ್ತೀವಿ, ಇನ್ನೊಬ್ಬರು ಹೇಳಿರ್ತಾರೆ ಅವ್ರ ಬಗ್ಗೆ. ಸೊ ಅದನ್ನ ಫೇಮಸ್ ಪರ್ಸನಾಲಿಟಿ. ಸೊ ರಘುನಾಥ ಅಂದ್ರೆ ಎಲ್ಲರಿಗೂ ಗೊತ್ತು. ಸೊ ನಿತ್ಯಾನಂದ ಪ್ರಭು ಹೇಳ್ತಾರೆ, ಓ ಬಾ, ಕರೀತಾರೆ. ಕರೆದು ನಂತರ ಅವ್ರಿಗೆ ಹೇಳ್ತಾರೆ, ಆದೇಶ ಕೊಡ್ತಾರೆ. ಸೊ ನಾನು ಒಬ್ಬ ವ್ಯಕ್ತಿ, ಗೋಪಾಲಕರ ಇದರಲ್ಲಿ ನಾನಿರುವಂತ ವ್ಯಕ್ತಿ. ನಿತ್ಯಾನಂದ ಪ್ರಭು ಬಲರಾಮನ ಸಹಜ ಸ್ವಭಾವ, ಹಾಗೆ ಗೋಪಾಲಕ ಕೃಷ್ಣನೊಟ್ಟಿಗೆ. ಹೇಳ್ತಾರೆ, ನನ್ನ ಸ್ನೇಹಿತರೊಟ್ಟಿಗೆ ನಾನೊಂದು ಪಿಕ್ನಿಕ್ ಮೂಡಲ್ಲಿ ಇದ್ದೇನೆ. ಸೊ ಹಾಗೆ ಈಗ ನನಗೆ ಇಲ್ಲಿ ಏನಾದ್ರು ಒಂದು ಔತಣ ತಯಾರಿ ಮಾಡ್ಬೇಕು, ಒಂದು ಫೀಸ್ಟ್. ಏನಂದ್ರೆ ಅದ್ ಯಾವ್ದ್ರಲ್ಲಿ ಅಂದ್ರೆ ಪಿಕ್ನಿಕ್ ಅಲ್ಲಿ ಸಡನ್ ಆಗಿ ಏನ್ ಮಾಡಕ್ಕಾಗತ್ತೆ. ಸೊ ಅವ್ರು ಹೇಳ್ತಾರೆ, ಅವಲಕ್ಕಿಯಲ್ಲಿ ತಯಾರಿಸಿದ ಒಂದು ಪದಾರ್ಥ, ಒಂದು ಹಾಲಲ್ಲಿ, ಒಂದು ಮೊಸರಲ್ಲಿ. ಸೊ ಅದು ಸುಲಭ, ಎಲ್ಲೂ ಕೂಡ ಹಾಲು ಸಿಗುತ್ತೆ, ಮೊಸರು ಸಿಗುತ್ತೆ. ಮತ್ತೆ ಅದಕ್ಕೆ ಇದನ್ನ ಬೆರಕೆ ಮಾಡಿ ಅದು ಮಾಡೋದು ಅಂತ. ಸೊ ಎನಿವೆ, ಸೊ ಈ ನನ್ಗೆ ಒಂದು ಔತಣವನ್ನು, ಫೀಸ್ಟ್ ಅನ್ನು ನೀನ್ ಮಾಡ್ಕೊಡ್ಬೇಕು ಅಂತ. ಸೊ ಆಯ್ತು, ರಘುನಾಥ್ ಅವ್ರಿಗೆ ಹಣದ ಕೊರತೆ ಏನಿಲ್ಲ. ತಕ್ಷಣ ಅವರು ಆ ವ್ಯವಸ್ಥೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಕೆಲವು ಬ್ರಾಹ್ಮಣರನ್ನ ಕರೀತಾರೆ, ಕರೆದು ಮತ್ತೆ ಕೆಲವರನ್ನ ಪರ್ಚೇಸ್ ಮಾಡಕ್ಕೆ ಕಳಿಸ್ತಾರೆ ಮಾರುಕಟ್ಟೆಗೆ. ಏನೇನ್ ಬೇಕು, ಮಡಕೆಗಳು ಬೇಕು, ದೊಡ್ಡ ದೊಡ್ಡ ಮಡಕೆಗಳು ಬೇಕು. ಹಿಂದೆ ಮಡಕೆಗಳು ಇರ್ತಾ ಇತ್ತು, ಅದ್ರಲ್ಲೇ ಎಲ್ಲ ತಯಾರಿ ಮಾಡ್ತಾರೆ, ನ್ಯಾಚುರಲ್ ಮಣ್ಣಿನ ಮಡಕೆ. ಸೊ ದೊಡ್ಡ ದೊಡ್ಡ ಮಣ್ಣಿನ ಮಡಕೆಗಳು, ಚಿಕ್ಕ ಚಿಕ್ಕ ಮಣ್ಣಿನ ಮಡಕೆಗಳು ಎಲ್ಲ ಪರ್ಚೇಸ್ ಮಾಡ್ತಾರೆ ಹತ್ತಿರದ ಮಾರ್ಕೆಟ್ ಅಲ್ಲಿ. ಸೊ ನಂತರ ಸ್ಟಾರ್ಟ್ ಮಾಡ್ತಾರೆ. ಸೊ ಹೇಳ್ತಾರೆ, ಈ ನಿತ್ಯಾನಂದ ಪ್ರಭು ಈ ತರ ಬಂದಿದ್ದಾರೆ ಸ್ಥಳಕ್ಕೆ, ಮತ್ತೆ ಈಗ ರಘುನಾಥರು ಒಂದು ದೊಡ್ಡ ಫೀಸ್ಟ್, ಔತಣವನ್ನು ತಯಾರಿ ಮಾಡಿಸ್ತಾ ಇದ್ದಾರೆ ಅಂತ ಕೇಳಿದ್ದೆ. ಹತ್ತಿರದಲ್ಲಿರೋ ಜನರೆಲ್ಲ ಬರಕ್ ಶುರು. ಸೊ ಜನರು ನಿತ್ಯಾನಂದ ಪ್ರಭು ಅಂದ್ರೆ ಸಹಜವಾಗಿ ಜನರಿಗೆ ಆಕರ್ಷಣೆ ಆಗುತ್ತೆ. ಅವರೆಲ್ಲೋದ್ರು ಕೂಡ ಜನಸಮೂಹ ಬರ್ತಾ ಇತ್ತು. ಸೊ ಅವರೆಲ್ಲ ನೂರಾರು ಜನ, ಸಾವಿರಾರು ಜನ ಬರಕ್ ಶುರು ಮಾಡಿದ್ರು. ಸೊ ಹಾಗೆ ರಘುನಾಥರು ನೋಡಿದ್ರು, ಇನ್ನ ಇಷ್ಟು ಜನ ಬರ್ತಾ ಇದ್ದಾರೆ. ಸೊ ಅವ್ರಿಗೇನ್ ಕಷ್ಟ ಇಲ್ಲ, ಶ್ರೀಮಂತರ ಮಗ. ಇನ್ನ ಹತ್ರ ಇರುವ ಮಾರುಕಟ್ಟೆಗಳು, ಶಾಪ್ಸ್, ಎಷ್ಟು ಶಾಪ್ಸ್ ಇದೆ ಬಜಾರಲ್ಲಿ, ಈ ಅವ್ರ ಊರಲ್ಲಿ, ನೆಕ್ಸ್ಟ್ ಊರಲ್ಲಿ ಎಲ್ಲ ಕೂಡ ಪರ್ಚೇಸ್ ಅಂತ ನಡೀತು, ಎಲ್ಲ ಐಟಮ್ಸ್. ಜೊತೆಗೆ ಕೇವಲ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಇನ್ನ ಬೇರೆ ಐಟಮ್ಸ್ ಗಳು ತಯಾರಿ ಮಾಡ್ತಾರೆ. ಮೇನ್ ಇದೆ ಇಷ್ಟೇ, ಅವಲಕ್ಕಿ ಮತ್ತೆ ಇದು ಕರೆಕ್ಟ್, ಹಾಲು, ಮೊಸರು, ಅದಕ್ಕೆ ಸಕ್ಕರೆ, ಅದೇನ್ ಬೇಕು ಎಲ್ಲ. ಸೊ ಬಂದು ಸ್ಟಾರ್ಟ್ ಮಾಡ್ತಾರೆ. ಹೇಳ್ತಾರೆ, ಒಂದು ಇದರಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ಅಂದ್ರೆ ಹಾಲನ್ನು ದಪ್ಪ ಮಾಡಿ ಇರೋ ಆ ಹಾಲನ್ನು ಪರ್ಚೇಸ್ ಮಾಡ್ತಾರೆ. ರಬಡಿ ಇದೆಲ್ಲ ನಾವು ಕೇಳ್ತೇವೆ. ಇದು ಇಲ್ಲಿ ಕಡಿಮೆ, ನಮ್ಗೆ ದಕ್ಷಿಣದಲ್ಲಿ ಇದೆಲ್ಲ ಕಡಿಮೆ. ನಾರ್ತ್ ಎಲ್ಲ ವೃಂದಾವನ ನೋಡಿರ್ತೀರ, ಅಲ್ಲೆಲ್ಲ ಆಗ್ತಾ ಇರುತ್ತೆ ಆ ಸ್ವೀಟ್ಸ್, ಹಾಲಿನ ಸ್ವೀಟ್ಸ್ ತುಂಬಾ ತರದ ಇದು ಮಾಡ್ತಾರೆ. ಅಲ್ಲಿ ಹಾಲನ್ನು ಕುದಿಸಿ ಅದರಲ್ಲಿ ಇದು ಮಾಡ್ತಾರೆ. ಸೊ ಇದು ಅವರೆಲ್ಲ ಪರ್ಚೇಸ್ ಮಾಡ್ತಾರೆ ಎಲ್ಲ, ಯಾರು ರಘುನಾಥ್ ಇವ್ರು ಮಾಡಿ ಎಲ್ಲ. ಆದ್ಮೇಲೆ ಇವರು ಒಂದರಲ್ಲಿ, ಆ ದೊಡ್ಡ ಇದರಲ್ಲಿ ಒಂದರಲ್ಲಿ ಹಾಲು, ಇದರಲ್ಲಿ ಇದನ್ನು ನೆನೆಸೋದು, ಅವಲಕ್ಕಿಯನ್ನು, ಇನ್ನೊಂದು ಮೊಸರಿನಲ್ಲಿ ನೆನೆಸೋದು. ಸೊ ಹೀಗೆ ದೊಡ್ಡ ಮಡಕೆಗಳಲ್ಲಿ ಎಲ್ಲ ಮಾಡ್ತಾರೆ. ಮತ್ತೆ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಡಿಸ್ಟ್ರಿಬ್ಯೂಷನ್ ಎಲ್ಲರಿಗೂ ಕೂಡ 2 ಮಡಕೆ ಕೊಡೋದು. ಸೊ 2 ಮಡಕೆ ಅಂದ್ರೆ, ಒಂದು ಮಡಕೆಯಲ್ಲಿ ಹಾಲಲ್ಲಿ ಅವಲಕ್ಕಿಯನ್ನು ನೆನೆಸಿ ಅದು ಸಿಹಿ ಮಾಡಿ, ಎಲ್ಲ ಸಿಹಿ ಪದಾರ್ಥ. ಇನ್ನೊಂದರಲ್ಲಿ ಮೊಸರಿನಲ್ಲಿ ಹಾಕಿದ್ದು. ಸೊ ಅದ್ರ ಜೊತೆಗೆ ಮೋಸ್ಟ್ಲಿ ಸ್ವಲ್ಪ ಬನಾನಾ ಎಲ್ಲ ಕೂಡ ಕಟ್ ಮಾಡ್ತಾರೆ. ಅದೇನು ಪರ್ಟಿಕ್ಯುಲರ್ ಬನಾನಾ ಹೆಸರಿದೆ ಅದು ಹೀಗೆ. ಸೊ ಆ ಬನಾನಾ ಮತ್ತೆ ಈಗ ಮಾಡುವಾಗ ಮ್ಯಾಂಗೋ ಎಲ್ಲ ಏನೋ ಹಾಕ್ತಾರೆ, ಅವಲಕ್ಕಿ, ಇದು ಏಲಕ್ಕಿ ಎಲ್ಲ ಹಾಕ್ತಾರೆ. ಎನಿವೆ, ಸೊ ಈ ರೀತಿಯಲ್ಲಿ ತಯಾರಿ ಮಾಡೋದು ಸುಲಭ, ಏನು ದೊಡ್ಡ ಕೆಲಸ ಅಲ್ಲ. ಈ ಪದಾರ್ಥಗಳು ಡೈರೆಕ್ಟ್ ಆಗಿ
ಸಿಗೋದನ್ನ ಮಿಕ್ಸ್ ಮಾಡೋದಷ್ಟೇ. ಸೊ ಈ ರೀತಿ ಹೇಳ್ತಾರೆ ಸ್ಟಾರ್ಟ್ ಆಗುತ್ತೆ ಇದು. ಮತ್ತೆ ಜನರು ಕೇಳಿದ್ದೆ ಈ ರೀತಿಯ ಒಂದು ದೊಡ್ಡ ಇದು ನಡೀತಾ ಇದೆ, ಒಂದು ಫೆಸ್ಟಿವಲ್ ನಡೀತಾ ಇದೆ ಕೇಳಿದ್ದೆ. ಇನ್ನ ತುಂಬಾ ಜನ ಬರ್ತಾರೆ 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 ಬರ್ತಾರೆ, ಎಷ್ಟೋ ಸಾವಿರ ಸಾವಿರ ಲಕ್ಷಾಂತರ ಜನ. ಸೊ ಅದರ ಡಿಸ್ಕ್ರಿಪ್ಷನ್ ನೀವು ಚೇತನ ಕೇಳ್ಬೋದು. ಎಲ್ಲರಿಗೂ ಕೂಡ ಎರಡೆರಡು ಮಡಿಕೆ ಕೊಡ್ತಾ ಇದೆ. ಒಂದರಲ್ಲಿ ಹಾಲಿನಲ್ಲಿ ಇದು ಮಾಡಿದ ಅವಲಕ್ಕಿದು, ಇನ್ನೊಂದು ಮೊಸರಲ್ಲಿ ಮಾಡಿತ್ತು. ಆಮೇಲೆ ಜನರು ಮೊದಲು ಚೈತನ್ಯ ನಿತ್ಯಾನಂದ ಪ್ರಭು ಆ ಗಂಗಾ ತೀರದ ಒಂದು ಎತ್ತರ ಜಗಲಿಯಲ್ಲಿ ಒಂದು ಮರದ ಕೆಳಗೆ ಕೂತಿರ್ತಾರೆ. ಸೊ ಅದರ ಸುತ್ತು ಎಷ್ಟೋ ಭಕ್ತರು ಇರ್ತಾರೆ, ಅವ್ರು ಕೂತ್ಕೊಳ್ತಾರೆ. ಮತ್ತೆ ಹಾಗೆ ಜನರು ಹೊರಗೆ ಸರ್ಕಲ್ ಮಾಡ್ತಾ ಮಾಡ್ತಾ ಕೆಳಗೆ ಬಂದು ಆ ದಡದಲ್ಲಿ ನಿಂತ್ಕೊಳ್ತಾರೆ ಎಷ್ಟೋ ಜನ. ಮತ್ತೆ ಜಾಗ ಇಲ್ಲ, ಸ್ಥಳ ಇಲ್ಲ. ಸೊ ಎಷ್ಟೋ ಜನ ಆ ಗಂಗಾ ನದಿ ಒಳಗೆ ಹೋಗಿ ನಿಂತ್ಕೊಳ್ತಾರೆ. ಸೊ ಅವರಿಗೆ ಅಲ್ಲಿಗೆ ಅವರಿಗೆ ಕೊಡ್ತಾರೆ. ಸರ್ವಿಂಗ್ ಮಾಡುವಾಗ ಇವಾಗ ಸರ್ವಿಂಗ್, ಈಗ ಸರ್ವಿಂಗ್ ಅಂದ್ರೆ ಏನೀಗ ಬಫೆ ಸಿಸ್ಟಮ್ ಇದೆ. ಎಲ್ಲಾರು ಹೋಗಿ ನಿಂತ್ಕೊಂಡು ದೊಡ್ಡ ಕ್ಯೂ ನಿಂತ್ಕೊಂಡು ಒಬ್ಬರು ತಗೊಳ್ಳೋದು. ಸೊ ಈ ತರ ಬಫೆ ಸಿಸ್ಟಮ್ ಏನ್ ಮಾಡ್ಲಿಲ್ಲ ಅವರು. ಸೊ ಅಲ್ಲಿ ಜನರು ಅಲ್ಲಲ್ಲೇ ನಿಂತ್ಕೊಂಡ್ರು, ಎಲ್ಲೆಲ್ಲಿ ಇರ್ತಾರೋ ಅಲ್ಲೇ ಸಪ್ಲೈ ಆಯ್ತು, ಅಲ್ಲೇ ಹೋಗಿ ಡಿಸ್ಟ್ರಿಬ್ಯೂಷನ್. ಇವಾಗ ನಾವು ರಥಯಾತ್ರೆ ಟೈಮಲ್ಲೋ ಇನ್ನೊಂದು ಟೈಮಲ್ಲೋ ಪ್ರಸಾದ ಡಿಸ್ಟ್ರಿಬ್ಯೂಷನ್ ಮಾಡುವಾಗ ಆ ಜನರ ಹತ್ರನೇ ಹೋಗಿ ಆ ಸರ್ವಿಂಗ್ ಟೀಮ್ ಮಾಡುತ್ತೆ, ಕೊಡ್ತಾರೆ ಪ್ರಸಾದವನ್ನು. ಸೊ ಆ ರೀತಿಯಲ್ಲಿ ಈ ಜನರು ಎಲ್ಲೆಲ್ಲಿ ನಿಂತಿದ್ದಾರೆ ಆ ಗಂಗಾ ತೀರದ ಇದರಲ್ಲಿ ನಿತ್ಯಾನಂದ ಪ್ರಭು ಕೂತಿದ್ದಾರೆ ಒಂದು ದೊಡ್ಡ ಎತ್ತರ ಜಗಲಿಯಲ್ಲಿ. ನಂತರ ಅದರ ಸುತ್ತು ಜನರು ಗಂಗಾ ತೀರದಲ್ಲಿ ನಿಂತಿದ್ದಾರೆ, ಮತ್ತೆ ಗಂಗಾ ನದಿ ಒಳಗೆ ನಿಂತಿದ್ದಾರೆ. ಸೊ ಇದು ಫುಲ್ ಒಂದು ದೊಡ್ಡ ಇದೇ ಆಗುತ್ತೆ. ಸೊ ಎಲ್ಲರೂ ಕೂಡ ಎರಡೆರಡು ಮಡಿಕೆ ಕೊಟ್ಟು ಎಲ್ಲರೂ ಕೂಡ ಪ್ರಸಾದ ಸ್ವೀಕಾರ ಮಾಡೋದು. ಸೊ ಚೈತನ್ಯ ನಿತ್ಯಾನಂದ ಪ್ರಭು ಸಂಕೀರ್ತನೆ ಮಾಡಿಸ್ ಎಲ್ಲರ ತರನು ಹರೇ ಕೃಷ್ಣ ಮಂತ್ರನು ಹೇಳಿಸ್ತಾರೆ. ಹರಿ ಹರಿ. ನಿತ್ಯಾನಂದ ಯಾವಾಗ್ಲೂ ಕೂಡ ಸಂಕೀರ್ತನೆ ಅವರ ಸ್ವರ, ಅವರ ಇದು ಎಲ್ಲರೂ ಸಂಕೀರ್ತನೆ ಮಾಡಿಸೋದು. ಅವ್ರು ನೋಡಿದ ತಕ್ಷಣ ಸಂಕೀರ್ತನೆ ಸ್ಟಾರ್ಟ್ ಆಗುತ್ತೆ. ಸೊ ಆ ರೀತಿ ನಿತ್ಯಾನಂದ ಪ್ರಭು ಮಹಾಭಾಗವತ ಸ್ಥಿತಿಯಲ್ಲಿ ಹೇಳ್ತಾರೆ, ಅವ್ರು ಪ್ರಚಾರ ಮಾಡೋದು ಬೇಡ, ಅವ್ರನ್ನ ನೋಡಿದ್ರೆ ಸಾಕು ನಮ್ಗೆ ಹರೇ ಕೃಷ್ಣ ನಾಮವನ್ನು ಹೇಳೋದು ಒಂದು ಇದು ಬರುತ್ತೆ, ಸ್ಫೂರ್ತಿ ಬರುತ್ತೆ. ಸೊ ಭಗವಂತನೇ ಸಾಕ್ಷಾತ್ ಬಲರಾಮನೇ ನಿತ್ಯಾನಂದ, ಇನ್ಯಾರು ಇಲ್ಲ. ಸೊ ಹಾಗೆ ಎಲ್ಲರೂ ಕೂಡ ಹರೇ ಕೃಷ್ಣ ಮಂತ್ರವನ್ನು ಗಟ್ಟಿಯಾಗಿ ಹೇಳ್ತಾ ಸಂಕೀರ್ತನೆ ಮಾಡ್ತಾ ಅವರು ಈ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಸೊ ಇದರ ನಡೆಯುವಾಗ ಮಧ್ಯದಲ್ಲಿ ಹೇಳ್ತಾರೆ, ಆಗುವಾಗ ನಿತ್ಯಾನಂದ ಪ್ರಭು ಚೈತನ್ಯ ಮಹಾಪ್ರಭು ಕರೆಸ್ತಾರೆ. ಅವರು ಚೈತನ್ಯ ಮಹಾಪ್ರಭು ಇದಿರೋದು ಜಗನ್ನಾಥ್ಪುರಿಯಲ್ಲಿ, ಇದು ಪಾನಿಹಟ್ಟಿ ಇರೋದು ಬಂಗಾಲ್ನಲ್ಲಿ, ಎಷ್ಟೋ 400-500 ಕಿಲೋಮೀಟರ್ ದೂರ. ಆದರೆ ನಿತ್ಯಾನಂದ ಪ್ರಭು ಚೈತನ್ಯ ಮಹಾಪ್ರಭು ದಿವ್ಯ ವ್ಯಕ್ತಿಗಳು, ಕೃಷ್ಣ ಬಲರಾಮರೇ. ಸೊ ನಿತ್ಯಾನಂದ ಪ್ರಭು ಚೈತನ್ಯ ಮಹಾಪ್ರಭುನ ಕರೆಸಿ ಚೈತನ್ಯ ಮಹಾಪ್ರಭುಗೆ ಇನ್ನೂ ಎರಡು ಮಡಿಕೆಯನ್ನು ತಗೊಳ್ತಾರೆ, ತಗೊಂಡು ಅವ್ರಿಗೆ ಕೊಡ್ತಾರೆ. ಇನ್ನ ಒಂದ್ ಮಡಿಕೆ, ಎರಡು ಮಡಿಕೆ. ಸೊ ಹೇಳ್ತಾರೆ ಅದೆಲ್ಲರೂ ಕಾಣಿಸ್ತಾ ಇಲ್ಲ, ಕೆಲವು ಜನಕ್ಕೆ ಮಾತ್ರ, ಕೆಲವು ಮಂದಿಗೆ ಮಾತ್ರ ಕಾಣಿಸ್ತು. ಚೈತನ್ಯ ಮಹಾಪ್ರಭು ಕೂಡ ಅಲ್ಲಿ ಉಪಸ್ಥಿತರಿದ್ದಾರೆ. ಸೊ ನಿತ್ಯಾನಂದ ಪ್ರಭು ಏನ್ ಮಾಡ್ತಾರೆ, ಆ ಜನರ ಮಧ್ಯೆ ಅವರು ನಡೆದುಕೊಂಡು ಹೋಗ್ತಾ, ಅವರು ಮತ್ತೆ ಚೈತನ್ಯ ಮಹಾಪ್ರಭು ಎಲ್ಲರೂ ನೋಡ್ತಾ, ಭಕ್ತರು ಹೇಗೆ ಸಂಕೀರ್ತನೆ ಮಾಡ್ತಾ ಇದ್ದಾರೆ, ಎಲ್ಲ ಆನಂದವಾಗಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಎಲ್ಲರ ಮಧ್ಯೆ ಹೋಗ್ತಾರೆ. ಸೊ ಚೈತನ್ಯ ಮಹಾಪ್ರಭು ಬಾಯಿಗೆ ನಿತ್ಯಾನಂದ ಪ್ರಭು ಇದನ್ನ ತಿನ್ನಿಸ್ತಾ ಇರ್ತಾರೆ. ಚೈತನ್ಯ ಮಹಾಪ್ರಭು ಒಂದು ಮಡಿಕೆಯಿಂದ ನಿತ್ಯಾನಂದ ಪ್ರಭು ತಿನ್ನಿಸ್ತಾರೆ. ಸೊ ಹೇಳ್ತಾರೆ, ಇದು ಎಲ್ಲರಿಗೂ ಕಾಣೋದಿಲ್ಲ, ಇದು ಕೆಲವು ಮಂದಿಗೆ ಮಾತ್ರ, ಕೆಲವು ಜನ ತುಂಬಾ ಶುದ್ಧ ಭಕ್ತರು ಯಾರಿದ್ದಾರೆ ಅವ್ರು ಕಾಣುತ್ತೆ. ಚೈತನ್ಯ ಮಹಾಪ್ರಭು ಕೂಡ ಬಂದಿದ್ದಾರೆ, ಅವರು ಕೂಡ ಈ ಸಂಕೀರ್ತನೆಯನ್ನು ನೋಡ್ತಾ ಆನಂದಿಸ್ತಾ ಇದ್ದಾರೆ. ಮತ್ತೆ ಈ ಒಂದು ಪ್ರಸಾದವನ್ನು ಸ್ವೀಕರಿಸಿದ ಭಕ್ತರನ್ನು ನೋಡಿ ಅವರು ಕೂಡ ಆನಂದಿಸ್ತಾ ಇದ್ದಾರೆ ಅಂತ ಕಾಣುತ್ತೆ, ಸ್ವಲ್ಪ ಜನಕ್ಕೆ ಮಾತ್ರ ಕಾಣುತ್ತೆ. ಸೊ ಈ ರೀತಿ ಇದೆಲ್ಲ ಆದ್ಮೇಲೆ ಆ ದಿವಸ ಸಂಜೆ ರಾತ್ರಿ ಮತ್ತೆ ಇನ್ನೊಬ್ಬರ ಮನೆಯಲ್ಲಿ, ಯಾರದು ರಾಘವ ಪಂಡಿತ್ ಅಂತ ಅವ್ರಿಗೊಬ್ಬ ದೊಡ್ಡ ಭಕ್ತರು. ಸೊ ಅವರ ಮನೆಯಲ್ಲಿ ನಿತ್ಯಾನಂದ ಪ್ರಭುಗೆ ಆಹ್ವಾನಿಸಿರ್ತಾರೆ ಸಂಜೆ. ಆಕ್ಚುಲಿ ಫಸ್ಟ್ಗೆ ಅವ್ರ ಮನೆಗೆ ಆಹ್ವಾನಿಸಿರ್ತಾರೆ ನಿತ್ಯಾನಂದ ಪ್ರಭುಗೆ. ಆದ್ರೆ ನಿತ್ಯಾನಂದ ಪ್ರಭು ಸಡನ್ ಆಗಿ ಈ ಪಿಕ್ನಿಕ್ ಮೂಡ್ ಅಂತ ಹೇಳಿ ಒಂದು ಫೆಸ್ಟಿವಲ್ ಮಾಡೋದ್ರಿಂದ ಅವತ್ತು ಮಧ್ಯಾಹ್ನ ಅಲ್ಲಿ ಸ್ವೀಕಾರ ಮಾಡೋದಿಲ್ಲ. ಮತ್ತೆ ಸ್ವಲ್ಪ ಸಮಯದ ನಂತರ ಸಂಜೆ ಹೊತ್ತು ಹೋಗಿ ಅವ್ರ ಮನೆಯಲ್ಲಿ ಪ್ರಸಾದ ಸ್ವೀಕಾರ ಮಾಡ್ತಾರೆ ನಿತ್ಯಾನಂದ ಪ್ರಭು. ಸೊ ಆ ಸಮಯಕ್ಕೆ ಮತ್ತೆ ಇವರು ಬರ್ತಾರೆ, ರಘುನಾಥ ದಾಸ್ ಗೋಸ್ವಾಮಿ ಮತ್ತೆ ಅವ್ರನ್ನ ಭೇಟಿ ಮಾಡ್ತಾರೆ. ಸೊ ನೆಕ್ಸ್ಟ್ ಡೇ ನಂತರ ನೆಕ್ಸ್ಟ್ ಡೇ ಇದೆ ಪಾಣಿಹಟ್ಟಿ ಗಂಗಾ ನದಿ ತೀರದಲ್ಲಿ ಮತ್ತೆ ರಘುನಾಥ ದಾಸ್ ಗೋಸ್ವಾಮಿ ಬಂದು ಭೇಟಿ ಮಾಡ್ತಾರೆ. ಸೊ ಅದ್ರ ಹಿಂದೆ ಹೇಳ್ತಾರೆ, ರಘುನಾಥ ದಾಸ್ ಗೋಸ್ವಾಮಿ ನಿತ್ಯಾನಂದ ಪ್ರಭುಗಳಿಗೆ ಮತ್ತೆ ಅವರ ಎಲ್ಲ ಸಹಂಗಡಿಗರಿಗೆ ಎಲ್ಲರೂ ಕೂಡ ಚಿನ್ನದ ನಾಣ್ಯಗಳಾಗಿ ಕೊಡ್ತಾರೆ. ಇಷ್ಟೊಂದು ಎಲ್ಲರಿಗೂ ಪ್ರತಿಯೊಬ್ಬರು. ಇವಾಗ ಒಂದೊಂದು ಫೆಸ್ಟಿವಲ್ಸ್ ಅಲ್ಲಿ ಮಾಡ್ತಾರೆ, ಫಂಕ್ಷನ್ಸ್ ಅಲ್ಲಿ ಮಾಡ್ತಾರೆ, ಯಾರಾದ್ರೂ ಬಂದ್ರೆ ಅವ್ರಿಗೆ ಇದು ಕೊಡ್ತೀರಾ, ಏನಾದ್ರು ನಿಮಗೆ ವಿಸಿಟರ್ಸ್ ಗೆಸ್ಟ್ಸ್ ಏನಾದ್ರು ಕೊಡ್ತೀರಾ, ಹಿಂದೆ ಇಲ್ಲ ತಾಂಬೂಲ ಇದು ಕೊಡೋದು, ಇಲ್ಲ ಏನೇನು ಎಷ್ಟೆಷ್ಟು ಬೇರೆ ಬೇರೆ ರೀತಿಯಲ್ಲಿ ಇದೆ ಕೊಡೋದು. ಸೊ ಈ ತರ ರಘುನಾಥ್ ಅವರು ಈ ತರ ಆಚರಣೆ ಮಾಡ್ತಾರೆ. ಫಸ್ಟ್ ಅಷ್ಟೊಂದು ವ್ಯವಸ್ಥೆ, ದೊಡ್ಡ ವ್ಯವಸ್ಥೆ ಮಾಡಿದ್ದು, ಆಹಾರದ ವ್ಯವಸ್ಥೆ, ಮತ್ತೆ ಕಾಣಿಕೆ ಕೂಡ ಕೊಟ್ಟಿರ್ತಾರೆ ಎಲ್ಲ.
ನಂತರ ನೆಕ್ಸ್ಟ್ ಡೇ ರಘುನಾಥ್ ಅವರು ನಿತ್ಯಾನಂದ ಪ್ರಭುಗಳಿಗೆ ಬಂದು ಭೇಟಿ ಮಾಡ್ತಾರೆ. ಸೊ ನಿತ್ಯಾನಂದ ಪ್ರಭು ಗೊತ್ತು ಆ ರಘುನಾಥರ ಸ್ಥಿತಿ. ಸೊ ಅವಾಗ ಹೇಳ್ತಾರೆ ಅವ್ರು ಎಲ್ಲ ಅವರ ಇದಕ್ಕೆ ಇವರಿಗಿರುವ ಇದು ಆರ್ಥಿಕ ವ್ಯವಸ್ಥೆ ನಾವು ಯೋಚನೆ ಮಾಡಕ್ ಆಗೋದಿಲ್ಲ. ಇಂದ್ರನ ರೀತಿಯಲ್ಲಿದೆ ಆರ್ಥಿಕ ವ್ಯವಸ್ಥೆ. ಆದ್ರೆ ರಘುನಾಥನಿಗೆ ಸ್ವಲ್ಪ ಕೂಡ ಅದರ ಮೇಲೆ ವ್ಯಾಮೋಹ, ಸಂಪೂರ್ಣ ವೈರಾಗ್ಯ ಮೂರ್ತಿ ಯಾರು ರಘುನಾಥ. ಸೊ ಎಲ್ಲರೂ ಕೂಡ ಹೇಳ್ತಾರೆ ಇವರಿಗೆ ಆಶೀರ್ವದಿಸಿ. ನಿತ್ಯಾನಂದ ಪ್ರಭು ಕೂಡ ಅವರ ತಲೆ ಮೇಲೆ ಕಾಲಿಟ್ಟು ಅವರಿಗೆ ಆಶೀರ್ವದಿಸ್ತಾರೆ. ಮತ್ತೆ ಎಲ್ಲ ಭಕ್ತರು ಕೂಡ ಹೇಳ್ತಾರೆ ಇವ್ರನ್ನ ಆಶೀರ್ವದಿಸಿ. ಸೊ ಇವರ ಅಂತರ ಇಚ್ಛೆ ಏನಿದೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಸೇವೆ ಮಾಡೋದು ಅದು ಪೂರೈಕೆ ಆಗಿದೆ. ಆಮೇಲೆ ನಿತ್ಯಾನಂದ ಪ್ರಭು ಹೇಳ್ತಾರೆ ಸದ್ಯದಲ್ಲೇ ನಿನಗೆ ಅದು ಸಾಧ್ಯ ಆಗುತ್ತೆ, ಕಾರ್ಯ ಸಾಧ್ಯ ಆಗುತ್ತೆ. ಶ್ರೀ ಚೈತನ್ಯ ಮಹಾಪ್ರಭು ಕೂಡ ನಿನ್ನೆ ಬಂದಿದ್ದರು. ಅವರು ಕೂಡ ಇದನ್ನು ನೀನು ಆಚರಿಸಿದ ಔತಣ ಕೂಟದಲ್ಲಿ ಭಾಗವಹಿಸಿದ್ರು, ಆ ಸಂಕೀರ್ತನ ಯಜ್ಞ ಮಾಡಿದ್ರು. ಅವರು ನೋಡಿದ್ರು. ಸೊ ನಂತರ ನಿನಗೆ ಸದ್ಯದಲ್ಲೇ ಚೈತನ್ಯ ಮಹಾಪ್ರಭುಗಳ ಆಶ್ರಯ ಸಿಗುತ್ತೆ, ಪಾದಗಳ ಆಶ್ರಯ ಸಿಗುತ್ತೆ. ಆಮೇಲೆ ನಿನಗೆ ಸ್ವರೂಪ ರಘುನಾಥ ಅಂತ ಕರೀತಾರೆ. ಯಾಕಂದ್ರೆ ಸ್ವರೂಪ ದಾಮೋದರ ಗೋಸ್ವಾಮಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಆಪ್ತ ಸಹಾಯಕರು. ಸೊ ಅವರ ಆಶ್ರಯದಲ್ಲಿ ನೀನು ಭಕ್ತಿಯನ್ನು ಮುಂದುವರಿಸ್ತೀಯ. ಸ್ವರೂಪ ಇರೋ ರಘುನಾಥ ಅದು ಕೂಡ ಹೇಳ್ತಾರೆ. ಸೊ ನಂತರ ರಘುನಾಥರು ಮತ್ತೆ ವಾಪಸ್ಸಿಂದ ಮನೆಗೆ ಹಿಂದಿರುಗಿ ಬರ್ತಾರೆ. ಸೊ ಹೇಳ್ತಾರೆ ಅವ್ರಿಗೆ ಈಗ ಕನ್ವಿನ್ಸ್ ಆಗತ್ತೆ. ಯಾಕಂದ್ರೆ ನಮಗೆ ಚೈತನ್ಯ ಮಹಾಪ್ರಭುಗಳು ಕೃಪೆ ಸಿಗ್ಬೇಕು ಅಂದ್ರೆ ನಿತ್ಯಾನಂದ ಪ್ರಭು ಕೃಪೆ ಸಿಗ್ಬೇಕು. ಕೃಷ್ಣನ ಕೃಪೆ ಸಿಗ್ಬೇಕು ಅಂದ್ರೆ ಬಲರಾಮನ ಕೃಪೆ ಸಿಗ್ಬೇಕು. ನಾಯಂ ಆತ್ಮ ಬಲಹೀನೇನ ಲಭ್ಯ. ನೇರವಾಗಿ ನಮ್ಗೆ ಕೃಷ್ಣನ ಕೃಪೆ ಸಿಗೋದಿಲ್ಲ. ಕೃಷ್ಣನ ಕೃಪೆ ಬಲರಾಮನ ಸಿಗುತ್ತೆ. ಬಲರಾಮನ ಅವರು ಆದಿಗುರು ಅವರು. ಹಾಗಾಗಿ ಬಲರಾಮನ ಕೃಪೆ ಗುರುಗಳ ಮೂಲಕ ಇರೋ ವಿಧಾನ ಆಗಿದೆ. ಸೊ ನಿತ್ಯಾನಂದ ಪ್ರಭು ಕೃಪೆ ಇದು ನಮ್ಗೆ ಇದೊಂದರಲ್ಲಿ ಈ ಲೀಲೆಯಲ್ಲಿ ಕಲಿಯೋದು ನಾವು ಕೃಷ್ಣನ ಆಶ್ರಯ ಪಡಲಿಕ್ಕೆ ನಮ್ಗೆ ನಿತ್ಯಾನಂದ ಪ್ರಭು ಕೃಪೆ ಬೇಕು ಅಂತ ನಮ್ಗೆ ಬಲರಾಮನ ಕೃಪೆ ಬೇಕು, ಆಚಾರ್ಯರ ಗುರುಗಳ ಕೃಪೆ ಬೇಕು, ಹಿರಿಯ ವೈಷ್ಣವರ ಕೃಪೆ ಬೇಕು. ಇದು ನಮ್ಗೆ ಈ ಒಂದು ಸನ್ನಿವೇಶದಿಂದ ತಿಳಿತಾರೆ. ಸೊ ರಘುನಾಥರು ಇದನ್ನ ಪಡೆದ್ಮೇಲೆ ಹೇಳ್ತಾರೆ ಮತ್ತೆ ಅವರು ಇನ್ನ ನನಗೆ ಆಗತ್ತೆ, ನಾನು ಮಾಡೋದು ನಾನು ಸಫಲವಾಗ್ತೇನೆ ನಾನು. ಹಾಗೆ ಒಂದು ದಿವಸ ಏನೋ ಪ್ರಾಬ್ಲಮ್ ಆಗುತ್ತೆ. ಏನ್ ಪ್ರಾಬ್ಲಮ್ ಅಂದ್ರೆ ಅವ್ರ ಮನೆಯಲ್ಲಿ ಪೂಜೆ ಮಾಡೋ ಪೂಜಾರಿ ಅವರು ಆ ದಿವಸ ನೆಕ್ಸ್ಟ್ ಡೇ ನಾನು ಬರೋದಿಲ್ಲ, ನನಗೆ ಆಗೋದು ಏನೋ ಒಂದು ಇದು ನಾನಿನ್ನ ಸೇವೆ ಮಾಡೋದಿಲ್ಲ. ಸೊ ಇವರು ಇರ್ತಾರೆ ಗುರುಗಳು, ಅವ್ರು ಇನ್ನೊಬ್ರು ಗುರುಗಳು ಇರ್ತಾರೆ ಯದುನಂದನ ಆಚಾರ್ಯ ಅಂತ. ಸೊ ಅವ್ರು ಹೇಳ್ತಾರೆ ರಘುನಾಥನಿಗೆ ನೀನ್ ಕನ್ವಿನ್ಸ್ ಮಾಡ್ಬೇಕು ಬಂದು ಆ ಪೂಜಾರಿಗೆ ಮತ್ತೆ ಸೇವೆ ಮಾಡಕ್ಕೆ ಒಂದು ಕನ್ವಿನ್ಸ್. ಸೊ ರಘುನಾಥರು ಹೋಗ್ತಾರೆ ಅವ್ರ ಗುರು ಜೊತೆಗೆ. ಅದು ಮಧ್ಯರಾತ್ರಿ ನಡೆದ ಘಟನೆ, 10-11 ಗಂಟೆಗೆ ನಡೆಯೋ ಘಟನೆ. ಸೊ ಎಲ್ಲ ಅವ್ರ ಸೆಕ್ಯೂರಿಟಿ ಬಾಡಿ ಗಾರ್ಡ್ಸ್ ಎಲ್ಲ ನಿದ್ದೆ ಮಾಡ್ತಾ ಇರ್ತಾರೆ. ಸೊ ರಘುನಾಥರು ಆಗ ಇವ್ರ ಗುರು ಒಟ್ಟಿಗೆ ಅವ್ರ ಯಾರು ಬ್ರಾಹ್ಮಣ ಪೂಜಾರಿ ಇರ್ತಾರೆ ಅವ್ರ ಮನೆಗೆ ಹೋಗ್ತಾ ದಾರಿಯ ಮಧ್ಯದಲ್ಲಿ ಅವ್ರಿಗೆ ಪ್ಲಾನ್ ಬರುತ್ತೆ. ಸೊ ಈಗ ಸಮಯ ನಾನು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ. ಎಲ್ಲರೂ ಕೂಡ ಗಾಢ ನಿದ್ರೆಯಲ್ಲಿದ್ದಾರೆ. ಮತ್ತೆ ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋದ್ರೆ ನಾನು ಆಗ ಸಾಧ್ಯ ಆಗ್ಬಹುದು, ಈ ಸಲ ಸಫಲ ಆಗ್ಬಹುದು. ಸೊ ಹೇಳ್ತಾರೆ ಅವ್ರೇನ್ ಮಾಡ್ತಾರೆ, ಅವ್ರ ಗುರುಗೆ ಹೇಳ್ತಾರೆ, ಅವ್ರು ಯಾರಿಗೆ ರಘುನಂದನ ಆಚಾರ್ಯ ಅವ್ರಿಗೆ, ನೀವು ಬರ್ಬೇಡಿ, ನಾನೇ ಹೋಗ್ತೀನಿ ಆ ಪೂಜಾರಿ ನಾನೇ ಕನ್ವಿನ್ಸ್ ಮಾಡಿ ಮತ್ತೆ ನಿಮ್ಗೆ ನಾಳೆ ಮಂಗಳಾರತಿ ಪೂಜೆ ಬರ್ಲಿಕ್ಕೆ ಕನ್ವಿನ್ಸ್ ಮಾಡ್ತೀನಿ, ಸೇವೆ ಮಾಡ್ಲಿಕ್ಕೆ ಕನ್ವಿನ್ಸ್ ಮಾಡ್ತೇನೆ, ನೀವು ಹೋಗಿ ರೆಸ್ಟ್ ಮಾಡಿ ಅಂತ. ಸೊ ಅವ್ರ ಗುರು ಆಯ್ತು, ರಾತ್ರಿ ಆಗಿದೆ, ಇನ್ನೊಂದು ಇಬ್ಬರು ಹೋಗೋ ಅಗತ್ಯ ಏನು, ಅವ್ರು ಕನ್ವಿನ್ಸ್ ಮಾಡ್ತಾರೆ. ಹೌದು ರಘುನಾಥ್ ಹೇಳಿದ್ರೆ ಮಾತು ಡೆಫಿನೆಟ್ ಪೂಜಾರಿ ಅವ್ರು ಒಪ್ಕೊಳ್ತಾರೆ, ನಾಳೆ ಬರ್ತಾರೆ, ಮಂಗಳಾರತಿ ಮಾಡ್ತಾರೆ, ಮಂಗಳಾರತಿ ಎಲ್ಲ ಸರಿ ಟೈಮ್ ನಡೆಯುತ್ತೆ ಅಂತ ಹೋಗ್ಬಿಡ್ತಾರೆ. ಹೇಳ್ತಾರೆ ರಘುನಾಥರ್ಗೆ ಯಾರು ಇಲ್ಲ, ಅವರ ಸುತ್ತು ಇರೋ ಬಾಡಿ ಗಾರ್ಡ್ಸ್ ಅವ್ರ ಸೆಕ್ಯೂರಿಟಿ ಯಾರು ಇಲ್ಲ. ಮತ್ತೆ ಅವ್ರು ಹೇಳ್ತಾರೆ ಅವರು ಆ ಸಮಯದಲ್ಲಿ ಅಲ್ಲಿಂದನೇ ಮಧ್ಯರಾತ್ರಿ ತಪ್ಪಿಸ್ಕೊಂಡು ಹೋಗ್ತಾರೆ. ತಪ್ಪಿಸ್ಕೊಂಡು ಅವರು ಜಗನ್ನಾಥ್ ಪುರಿ ಹತ್ರ ಕಡೆಗೆ ಹೋಗ್ತಾರೆ. ಸೊ ಹೋಗುವಾಗ ಹೇಳ್ತಾರೆ ಈ ಸಲ ಅವರು ಮೇನ್ ಹೆದ್ದಾರಿಯಲ್ಲಿ ಹೋಗ್ಲಿಲ್ಲ, ಹೈವೇ ಮೇನ್ ರೋಡಲ್ಲಿ ಹೋಗ್ಲಿಲ್ಲ. ಅವ್ರು ಹೋಗಿದ್ದು ಬೇರೆ ರಸ್ತೆ ಅಂದ್ರೆ ಕಾಡಿನ ರಸ್ತೆ, ಜಂಗಲ್ಸ್. ಸೊ ಅದ್ರ ಮಧ್ಯೆ ಹೋಗಿ ರಸ್ತೆ. ಯಾಕಂದ್ರೆ ಅವ್ರು ಕೂಡ ಪ್ಲಾನ್ ಮಾಡೋದು ಎಲ್ಲ ಭಗವಂತ ರಕ್ಷಣೆ ಕೊಡ್ತಾರೆ, ಆದ್ರೆ ಅವ್ರು ಕೂಡ ಪ್ಲಾನ್ ಮಾಡ್ಬೇಕು. ಆ ರೀತಿ ರಘುನಾಥ್ ಅವ್ರು ಪ್ಲಾನ್ ಮಾಡ್ಕೊಂಡು ಹೋಗಿದ್ರು. ಸೊ ಎನಿವೆ, ಸೊ ಈ ಸಲ ಹೇಳ್ತಾರೆ ಮತ್ತೆ ಅವ್ರ ಹಿಂದೆ ಬೆಳಿಗ್ಗೆ ಆಗುತ್ತೆ, 1 ಗಂಟೆ 2 ಗಂಟೆ ಕಾಲ ಆಗುತ್ತೆ ಅನ್ಸುತ್ತೆ. ಮತ್ತೆ ಎಲ್ಲರೂ ನೋಡ್ತಾರೆ ರಘುನಾಥನಿಲ್ಲ. ಮತ್ತೆ ಅವ್ರ ತಂದೆ ಕಳಿಸ್ತಾರೆ ಅವ್ರ ಸೆಕ್ಯೂರಿಟಿ ಗಾರ್ಡ್ ಬಾಡಿ ಗಾರ್ಡ್ಸ್ ಎಲ್ಲರೂ ಹಿಡಿಯಕ್ಕೆ, ಬಟರ್ ಅವರ ಪೊಲೀಸ್ ಯಾರಿದ್ದಾರೆ ಎಲ್ಲರೂ. ಎಲ್ಲ ಹುಡುಕರು ಕಾಣೋದಿಲ್ಲ ಯಾರು ರಘುನಾಥ್. ಸೊ ಬಟ್ ಎನಿವೆ ರಘುನಾಥ್ ಅವರು 12 ದಿವಸ ಅನ್ಸುತ್ತೆ, 10 ದಿವಸನೋ 12 ದಿವಸನೋ ಅವ್ರು ನಡ್ಕೊಂಡು ಹೋಗಿ ಜಗನ್ನಾಥ್ ಪುರಿಯನ್ನ ಸೇರ್ಬಿಟ್ಟರು. ಇದೆ ಅವಾಗ ನಮ್ಮ ರೀತಿ ಇವಾಗ ವೆಹಿಕಲ್ಸ್ ಎಲ್ಲ ಇಲ್ಲ, ಟ್ರಕ್ಸ್ ಇಲ್ಲ, ಇನ್ನೊಂದಿಲ್ಲ 500 ವರ್ಷಗಳ ಹಿಂದೆ. ಸೊ ಆದ್ರೆ ಆಮೇಲೆ ಹೆದ್ದಾರಿಯಲ್ಲಿ ಹೋಗ್ಲಿಲ್ಲ, ಅವ್ರು ನಡೆದುಕೊಂಡೇ ಹೋಗಿದ್ರು. ಪ್ರತಿ ದಿವಸ 40-50 ಕಿಲೋಮೀಟರ್ ನಡೀತಾ ಇದ್ರೇನೋ ಅವರು, ನೀವು ಲೆಕ್ಕ ಮಾಡಿದ್ರೆ.
ಮತ್ತೆ ರಾತ್ರಿ ಹೊತ್ತು ಎಲ್ಲಾದ್ರೂ ಯಾರಾದ್ರೂ ಒಂದು ಗೋಶಾಲೆಯಲ್ಲಿ ಕೌಶೆಡ್ ಅಲ್ಲಿ ಅವರು ಇದ್ ಮಾಡ್ತಾ ಇದ್ರು, ರೆಸ್ಟ್ ಮಾಡ್ತಾ ಇದ್ರು. ಮತ್ತೆ ಹೇಳ್ತಾರೆ ಆ ಸಮಯದಲ್ಲಿ 10-12 ದಿವಸದಲ್ಲಿ ಕೇವಲ 3 ಬಾರಿ ಏನೋ ಅವರು ಆಹಾರ ಕೃಷ್ಣ ಚೈತನ್ಯ ಮಹಾಪ್ರಭುವನ್ನ ಸ್ಮರಿಸ್ತಾ ಅವರು ಹೋಗಿ ಸೇರ್ತಾರೆ. ಸೊ ಮತ್ತೆ ಚೈತನ್ಯ ಮಹಾಪ್ರಭುನ ಭೇಟಿ ಮಾಡ್ತಾರೆ ಎಲ್ಲಿ, ಜಗನ್ನಾಥಪುರಿಯಲ್ಲಿ. ಸೊ ಅಷ್ಟರೊಟ್ಟಿಗೆ ಅವ್ರ ತಂದೆ ತಾಯಿ ಕೂಡ ಅರ್ಥ ಮಾಡ್ಕೊಂಡಿರ್ತಾರೆ, ಇನ್ನ ಇಷ್ಟು ರೀತಿಯಲ್ಲಿ ವಾಪಸ್ ತರೋದು ಎಷ್ಟು ಸಲ ಅದು ಇನ್ನ ಸರಿಯಲ್ಲ ಅದು. ಸೊ ಅದು ಭಗವಂತನ ಇಚ್ಛೆ, ಅವರು ಸ್ವೀಕರಿಸ್ತಾರೆ ಅಷ್ಟೊತ್ತಿಗೆ. ಸೊ ಇದು ರಘುನಾಥ ಗೋಸ್ವಾಮಿ ಆ ಸಮಯದಲ್ಲಿ ನಿತ್ಯಾನಂದ ಪ್ರಭು ಕೃಪೆಯಿಂದ ಅವರು ಚೈತನ್ಯ ಮಹಾಪ್ರಭು ಸೇರ್ಕೊಳ್ತಾರೆ. ಆಕ್ಚುಲಿ ಇನ್ನ ಮುಂದೆ ಅವ್ರು ಹೇಳ್ತಾರೆ, ರಘುನಾಥ ದಾಸ್ ಗೋಸ್ವಾಮಿ ಅವ್ರದ್ದು ಚೈತನ್ಯ ಮಹಾಪ್ರಭು ಅವ್ರ ತಂದೆ ತಾಯಿ ತಿರ್ಗಾ ಮತ್ತೆ ತಂದೆ ಕಳಿಸ್ತಾರೆ, ಎಷ್ಟೋ ಹಣ ಕಳಿಸಿ ಅವಾಗ ರಘುನಾಥರು ಅನ್ಕೊಳ್ತಾರೆ, ಯಾಕೆ ನಾನು ಈ ಹಣವನ್ನು ಸ್ವೀಕರಿಸಿ ಚೈತನ್ಯ ಮಹಾಪ್ರಭುಗೆ ಪ್ರತಿ ದಿವಸನೂ ಇಲ್ಲಾಂದ್ರೆ ಅವಾಗ ಒಂದು ದೊಡ್ಡ ಔತಣವನ್ನು ಕೊಡಬಾರದು ಅಂತ ಯೋಚನೆ ಮಾಡ್ತಾರೆ. ಸೊ ಚೈತನ್ಯ ಮಹಾಪ್ರಭುಗಳಿಗೆ ಮೋಸ್ಟ್ಲಿ ಎವ್ರಿ 15 ಡೇಸ್ ಎಷ್ಟಕ್ಕೋ ಪ್ರತಿ ದಿವಸ ಚೈತನ್ಯ ಮಹಾಪ್ರಭು ಯಾರಾದ್ರೂ ಒಂದು ಮನೆಯಲ್ಲಿ ಆತಿಥ್ಯವನ್ನು ಸ್ವೀಕಾರ ಮಾಡಿ ಪ್ರಸಾದ ಸ್ವೀಕಾರ ಮಾಡೋದು. ಸೊ ರಘುನಾಥರು ಈ ತರ ಆಯೋಜಿಸ್ತಾ ಇರ್ತಾರೆ. ಸೊ ಅವರೆಲ್ಲ ತಂದೆ ಕಳಿಸಿದ ಹಣದಿಂದ ಅವ್ರ ದೊಡ್ಡ ಔತಣವನ್ನು ತಯಾರಿ ಮಾಡಿ ಚೈತನ್ಯ ಮಹಾಪ್ರಭುನ ಕರೆದು ಚೈತನ್ಯ ಮಹಾಪ್ರಭು ಮತ್ತೆ ಅವರ ಸಂಗಡಿಗರನ್ನ ದೊಡ್ಡ ಸಂಕೀರ್ತನ ಯಜ್ಞವನ್ನು ಮಾಡಿ ಮತ್ತೆ ಪ್ರಸಾದವನ್ನು ಚೈತನ್ಯ ಮಹಾಪ್ರಭು ಕೊಡೋದು. ಸೊ ಈ ರೀತಿ ನಡೀತಾ ಇರುತ್ತೆ. ಅದು ಎಷ್ಟೋ ಕೆಲವು ತಿಂಗಳು ಇದು ನಡೆಯುತ್ತೆ. ಒಂದು ದಿವಸ ಕೆಲವು ಸಮಯ ಆದ್ಮೇಲೆ ನಿಂತೋಗ್ಬಿಡುತ್ತೆ. ಸೊ ಚೈತನ್ಯ ಮಹಾಪ್ರಭು ಕೇಳ್ತಾರೆ ಸ್ವರೂಪ ದಾಮೋದರ ಗೋಸ್ವಾಮಿ ಅವರು, ಯಾಕಂದ್ರೆ ಅವರ ಆಶ್ರಯದಲ್ಲಿ ರಘುನಾಥರು ಇದ್ ಮಾಡ್ತಾ ಇರೋದು. ಸೊ ಹೇಳ್ತಾರೆ, ಎಲ್ಲಿ ನಂಗೆ ಈ ನಡುವೆ ಕರೆಯೋದಿಲ್ಲ ರಘುನಾಥ್ ಅವರು, ಎಷ್ಟು ಆಗಾಗ ದೊಡ್ಡ ಔತಣ ಇರ್ತಾ ಇತ್ತು, ದೊಡ್ಡ ಫೀಸ್ಟ್ ಸಂಕೀರ್ತನೆ ಇದು ಎಲ್ಲ ನಡೀತಾ ಇತ್ತು, ಈಗ ನಡೆಯೋದಿಲ್ಲ. ಸೊ ಹೇಳ್ತಾರೆ ಸ್ವರೂಪ ದಾಮೋದರ್ ಅವರು, ರಘುನಾಥ್ ದಾಸ್ ಗೋಸ್ವಾಮಿ ಯೋಚನೆ ಮಾಡಿದ್ರು, ಅಯ್ಯೋ ನಾನು ಸನ್ಯಾಸಿ ಆಗ್ಬಿಟ್ಟಿದ್ದೇನೆ, ನಾನು ವೈರಾಗ್ಯವನ್ನು ಸ್ವೀಕಾರ ಮಾಡಿದ್ದೇನೆ, ಆದರೂ ಕೂಡ ನನ್ನ ಮನೆಯಿಂದ ಮತ್ತೆ ನಾನು ಇದನ್ನು ಸ್ವೀಕರಿಸಿ ಹಣವನ್ನು ಸ್ವೀಕರಿಸಿ ಇದು ಸರಿಯಲ್ಲ ಇದು. ಸೊ ಅಂತ ಅವರು ಹಾಗಾಗಿ ನಿಲ್ಲಿಸ್ಬಿಟ್ರು ಅಷ್ಟೇ. ಸೊ ಚೈತನ್ಯ ಅವ್ರಿಗೆ ಸಂತೋಷ ಆಗುತ್ತೆ, ಎಸ್ ಹೌದು, ನೀವು ಹೊರಗೆ ಬಂದು ಮಾಡಿದ್ರು ಕೂಡ ತಿರ್ಗಾ ಮನೆಯಿಂದನೇ ಒಂದು ಬೆಂಬಲ ಪಡಿತಾ ಇದ್ರೆ ಅದ್ರಲ್ಲಿ ಅರ್ಥ ಇಲ್ಲ. ಅದರಲ್ಲಿ ಅದು ಸ್ಟೇಜಸ್ ಇದೆ ಸನ್ಯಾಸದಲ್ಲಿ, ಕುಟೀಚಕ, ಬಹುದಕ, ಪರಿವ್ರಾಜಕ ಮತ್ತೆ ಪರಮಹಂಸ ಅಂತ. ಸೊ ಈ ರೀತಿ ಒಂದು ಕುಟೀಚಕ ಸ್ಥಿತಿ ಅಂತ ಹೇಳ್ಬೋದೇನೋ ಇದು. ಬಟ್ ಎನಿವೆ ಅವರು ಅದರಿಂದ ಚೈತನ್ಯ ಮಹಾಪ್ರಭು ಸೇವೆಗೋಸ್ಕರ ಉಪಯೋಗಿಸ್ತಾರೆ. ಆದ್ರೂ ಕೂಡ ರಘುನಾಥ್ ಅವರು ಬೇಡ, ಇದು ಚೈತನ್ಯ ಮಹಾಪ್ರಭುಗಳು ಇದರಿಂದ ಸಂತೋಷ ಆಗೋದಿಲ್ಲ ಅಂತ ಅವ್ರಿಗೆ ಗೊತ್ತಾಗಿ ಅವರು ಅದನ್ನ ನಿಲ್ಲಿಸ್ಬಿಟ್ರು. ಮತ್ತೆ ಚೈತನ್ಯ ಅವರು ಕೇಳ್ತಾರೆ, ಮತ್ತೆ ರಘುನಾಥ್ ಅವರು ಹೇಗೆ ಈಗ ಆಹಾರವನ್ನು ಸ್ವೀಕಾರ ಮಾಡ್ತಾರೆ? ಸೊ ಚೈತನ್ಯ ಹೇಳ್ತಾರೆ, ರಘುನಾಥ್ ಅವರು ಪ್ರತಿ ದಿವಸ ಎಲ್ಲಿ ಹೋಗ್ತಾ ಇದ್ರು, ಜಗನ್ನಾಥಪುರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಭಿಕ್ಷೆ ಬೇಡಿ ತಗೊಳ್ತಾರೆ. ದೊಡ್ಡ ಜಮೀನ್ದಾರನ ಮಗ, ಅಷ್ಟು ಶ್ರೀಮಂತ ಮಗ. ಈಗ ಏನಂದ್ರೆ ಹೋಗಿ ಅವರು ಸನ್ಯಾಸ ಧರ್ಮದಲ್ಲಿ ದೇವಾಲಯದ ಹೊರಗೆ ಒಂದು ಭಿಕ್ಷುಕನಾಗಿ ನಿಂತು ಯಾರು ಆಹಾರವನ್ನು ಕೊಡ್ತಾರೆ, ಪ್ರಸಾದವನ್ನು ಕೊಡ್ತಾರೆ, ಸ್ವೀಕರಿಸಿ. ಸೊ ನಂತರ ಚೈತನ್ಯ ಅವರು ಪ್ರತಿ ದಿವಸ ಹೋಗುವಾಗ ನೋಡ್ತಾ ಇದ್ರು, ಅದು ಚೈತನ್ಯ ಜಗನ್ನಾಥನ ದರ್ಶನ ಮಾಡುವಾಗ ಅಲ್ಲಿ ಸೈಡ್ ಅಲ್ಲಿ ಒಂದ್ ಕಡೆ ರಘುನಾಥ ನಿಂತು ಅಲ್ಲಿ ಭಿಕ್ಷೆ ಕೇಳ್ತಾ ಇರೋದು ಅದನ್ನ ನೋಡ್ತಾ ಇದ್ರು. ಸನ್ಯಾಸಿ ಧರ್ಮ ಪಾಲನೆ ಮಾಡಿ. ಸೊ ಚೈತನ್ಯ ಮಹಾಪ್ರಭು ಇದು ಒಳ್ಳೇದು, ಈ ರೀತಿ ವೈರಾಗ್ಯ ಸ್ವಭಾವ ಒಳ್ಳೇದು. ಸೊ ಸ್ವಲ್ಪ ದಿವಸ ನಂತರ ಅದು ಕೂಡ ನೋಡ್ಲಿಲ್ಲ ಚೈತನ್ಯ ಮಹಾಪ್ರಭು, ರಘುನಾಥನ್ ಕಾಣ್ತಾ ಇಲ್ಲ. ಸೊ ಚೈತನ್ಯ ಮಹಾಪ್ರಭು ಕೇಳ್ತಾರೆ ಸ್ವರೂಪ ದಾಮೋದರಿಗೆ, ಹೇಗೆ ಅವರು ಆಹಾರವನ್ನು ಈಗ ಸ್ವೀಕರಿಸ್ತಾ ಇದ್ದಾರೆ? ಸೊ ಸ್ವರೂಪ ದಾಮೋದರ ಗೋಸ್ವಾಮಿ ಹೇಳ್ತಾರೆ, ಇಲ್ಲ ಅವ್ರು ಯೋಚನೆ ಮಾಡಿದ್ದು, ಅಯ್ಯೋ ಇದು ಒಂದು ರೀತಿಯ ವೇಶ್ಯ, ಆ ರೀತಿಯ ರೀತಿ, ಇವತ್ತು ಅವ್ರು ಬರ್ತಾರೆ, ಇವತ್ತು ಇವ್ರು ಬರ್ತಾರೆ, ಇವರು ಹಿಂದೆ ಆ ರೀತಿ ಇರ್ತಾ ಇತ್ತು. ಸೊ ಎನಿವೆ ಅವ್ರ ಯೋಚನೆ, ಅವ್ರು ಹೇಳೋದು, ಇವ್ರು ಪ್ರಸಾದ ಕೊಡ್ತಾರೆ, ಇವತ್ತು ಅವ್ರು ಆಹಾರ ಕೊಡ್ತಾರೆ, ನೆನ್ನೆ ಅವ್ರು ಕೊಟ್ರು, ಇವ್ರು ಕೊಡ್ತಾರೆ. ಸೊ ಮನಸ್ಸಿನಲ್ಲಿ ತಳಮಳ ಇರುತ್ತೆ, ಗಲಭೆ ಈ ರೀತಿ. ಸೊ ಅವರು ಅದನ್ನು ಕೂಡ ತ್ಯಜಿಸ್ಬಿಟ್ರು. ಬೇಡ, ಯಾರ ಮೇಲೂ ಕೂಡ ಅವಲಂಬಿಸೋದು ಬೇಡ. ಯಾರು ಕೂಡ ಅವ್ರು ಕೊಡ್ತಾರೆ, ಇವ್ರು ಕೊಡ್ತಾರೆ, ಅವ್ರು ಸಹಾಯ ಮಾಡ್ತಾರೆ, ಇವ್ರು ಸಹಾಯ ಮಾಡ್ತಾರೆ, ಅದ್ ಯಾವ್ದು ಬೇಡ ನನಗೆ. ಸೊ ಮತ್ತೆ ಹೇಗೆ ಅವರ ಜೀವನೋಪಾಯ, ಅವರ ದೇಹದ ಇದು ಹೇಳ್ತಾರೆ. ರಘುನಾಥ್ ಅವ್ರು ಏನ್ ಮಾಡ್ತಾ ಇದ್ರಂತೆ, ಇದರಲ್ಲಿ ಜಗನ್ನಾಥಪುರಿ ಪ್ರಸಾದ ತಯಾರಿ ಮಾಡೋ ಒಂದು ಪಾಕಶಾಲೆ ಏನಿದೆ ಅಲ್ಲಿ, ಮತ್ತೆ ಪಾಕಶಾಲೆ ನಂತರ ಅದರ ನಂತರ ಅದು ಸೇಲ್ ಮಾಡ್ತಾರೆ. ಇಲ್ಲಿ ಆನಂದ್ ಬಜಾರ್ ಅಂತಿದೆ, ನೀವು ಜಗನ್ನಾಥಪುರಿಗೆ ಹೋದ್ರೆ ನೋಡಿರ್ತೀರಿ. ಸೊ ಅಲ್ಲಿ ವ್ಯಾಪಾರಿಗಳು ಸೇಲ್ ಮಾಡ್ತಾರೆ. ಅದಾದ್ಮೇಲೆ ಸ್ವಲ್ಪ ಎಲ್ಲವೂ ಕೂಡ ಸೇಲ್ ಆಗೋದಿಲ್ಲ, ಕೆಲವು ಹಾಳಾಗುತ್ತೆ ಪದಾರ್ಥಗಳು. ಸೊ ಅದು ಮತ್ತೆ ಏನ್ ಮಾಡ್ತಾರೆ, ಅದನ್ನ ಅಲ್ಲಿರುವ ಗೋವುಗಳಿಗೆ ಅವ್ರಿಗೆ ತಿನ್ನಿಸ್ತಾರೆ. ಅದು ಹಾಳಾಗೋ ಮುಂಚೆನೋ ತಿನ್ನಿಸ್ತಾರೆ ಏನೋ, ಎನಿವೆ.
ಸೊ ಗೋಮಾತೆ, ಸೊ ಅವರು ತಿಂದು ಒಮ್ಮೊಮ್ಮೆ ಎಷ್ಟು ಹಳಸೋಗಿರುತ್ತೆ ಪದಾರ್ಥಗಳು ಅಂದ್ರೆ ಆ ಗೋವುಗಳು ತಿನ್ನೋದಿಲ್ಲ. ಅವರು ಕೂಡ ಬೇಡ ಇದು ಅಂತ ಅದೇ ಬಿಸಾಡೋದಷ್ಟೇ ಆ ರೀತಿ. ಸೊ ಹೇಳ್ತಾರೆ ರಘುನಾಥ್ ಅವ್ರು ಏನ್ ಮಾಡ್ತಾ ಇರಂತೆ, ಆ ಒಂದು ಯಾರು ಗೋವುಗಳು ಕೂಡ ತಿಂದೇ ಇರೋ ಜಗನ್ನಾಥ ಪ್ರಸಾದ ಯಾವುದು ಬಿಸಾಡಿದ್ದಾರೆ ಅದನ್ನು, ಆ ಒಂದು ಅನ್ನ ಅಕ್ಕಿ ಏನ್ ಪದಾರ್ಥ ಇದೆ ಅದನ್ನು ಒಂದು ಮಡಿಕೆಯಲ್ಲಿ ತಂದು ಅವ್ರ ಮನೆಯಲ್ಲಿ ಅದನ್ನ ಚೆನ್ನಾಗಿ ಸ್ವಚ್ಛ ಮಾಡಿ ಅದನ್ನ ನೀರಲ್ಲಿ ತೊಳೆದು ಅದನ್ನ ತಿಂತಾ ಇದ್ದಾರೆ ರಘುನಾಥ್. ಸೊ ಚೈತನ್ಯ ಒಂದ್ ದಿವಸ ಅವರು ಹೋಗ್ತಾರೆ, ನೇರವಾಗಿ ಎಲ್ಲಿ ರಘುನಾಥರು ಇರ್ತಾರೆ ಅವ್ರು ಆ ಸ್ಥಳಕ್ಕೆ ಹೋಗ್ತಾರೆ. ಹೋಗಿ ಹೇಳ್ತಾರೆ ರಘುನಾಥರಿಗೆ, ನೀನು ತುಂಬಾ ಒಂದು ಆ ಔತಣ ಇರೋ ಒಂದು ಆಹಾರವನ್ನು ತಿಂತಾ ಇದೆಯಾ ಅಂತ ಕೇಳಿದೆ, ನನಗೆ ಯಾಕೆ ಕೊಡೋದಿಲ್ಲ ನೀನು ಅಂತ ಚೈತನ್ಯ ಮಹಾಪ್ರಭು ಕೇಳ್ತಾರೆ. ಯಾಕಂದ್ರೆ ರಘುನಾಥರು ಮಾಡ್ತಾ ಇರ್ತಾರೆ ಆ ರೀತಿ, ಆದ್ರೆ ಮನಸ್ಸಿನಲ್ಲಿ ಅವ್ರಿಗೂ ಕೂಡ ಒಂದು ಇದಿರುತ್ತೆ, ಅಯ್ಯೋ ನಾನು ಎಷ್ಟು ಒಂದು ಅಲಸಿದ ಒಂದು ಪದಾರ್ಥವನ್ನು ತಿಂತಾ ಇದ್ದೇನಲ್ಲ ಅಂತ ಮಾನಸಿಕವಾಗಿ ಅವರು ಒಂದು ಇದ್ರಲ್ಲಿ ಇರ್ತಾರೆ, ಆ ಸ್ಥಿತಿಯಲ್ಲಿ ಇರ್ತಾರೆ. ಸೊ ಚೈತನ್ಯ ಮಹಾಪ್ರಭುಗಳು ಇದ್ರಲ್ಲಿ ಹೋಗಿ ಅವ್ರಿಗೆ ಪ್ರೋತ್ಸಾಹಿಸೋದು, ಇಲ್ಲ ಇಲ್ಲ ಇದು ಜಗನ್ನಾಥನ ಮಹಾಪ್ರಸಾದ, ಇದು ಜಗನ್ನಾಥನ ಮಹಾಪ್ರಸಾದ ಅಂತ ಅವ್ರಿಗೆ ಪ್ರೋತ್ಸಾಹಿಸೋದು. ಸೊ ಎನಿವೆ, ಸೊ ರಘುನಾಥರ ಚೈತನ್ಯ ಮಹಾಪ್ರಭು ಸ್ವಯಂ ಹೋಗಿ ಅದು ಹೇಗೆ ಆ ಒಂದು ಅವರೆಲ್ಲಿ ಒಂದು ಮಡಿಕೆಯಲ್ಲಿ ಇಟ್ಟಿರ್ತಾರೆ ಅದು ಅಳಸಿದ ಪದಾರ್ಥವನ್ನು ಅದರ ಕೈ ಹಾಕಿ ಚೈತನ್ಯ ಮಹಾಪ್ರಭುನೇ ಸ್ವೀಕರಿಸ್ತಾರೆ. ಸೊ ನಂತರ ಸ್ವರೂಪಧಾಮದವರು ನಿಲ್ಲಿಸ್ತಾರೆ, ಮಾಡ್ಬೇಡಿ, ಸೊ ಎನಿವೆ, ಸೊ ನೀವು ತಗೊಳ್ಬೇಡಿ, ನಿಮಗೆ ಇದು ಅರ್ಹದಲ್ಲ ಇದು ಅಂತ ಚೈತನ್ಯ ಮಹಾಪ್ರಭು ನಿಲ್ಲಿಸ್ತಾರೆ. ಸೊ ಚೈತನ್ಯ ಮಹಾಪ್ರಭು ಇದರಿಂದ ಅವ್ರಿಗೆ ಪ್ರೋತ್ಸಾಹಿಸಿದ್ದು ಅಂದ್ರೆ ವೈರಾಗ್ಯ ಪಥದಲ್ಲಿ ರಘುನಾಥರು ಅಷ್ಟು ಶ್ರೀಮಂತಿಕೆ ಇದ್ದವರು, ಆದ್ರೆ ಸಂಪೂರ್ಣ ಅವ್ರಿಗೆ ಎಲ್ಲಾ ಭೌತಿಕ ಇದರಿಂದ ಹೊರಗೆ ಬರೋ ಇದನ್ನ ಚೈತನ್ಯ ಮಹಾಪ್ರಭು ಅವ್ರ ಮೂಲಕ ತೋರಿಸಿದ್ದು. ಆಕ್ಚುಲಿ ಹೇಳ್ತಾರೆ ಚೈತನ್ಯ ಮಹಾಪ್ರಭು ಪ್ರತಿಯೊಬ್ಬರು ಭಕ್ತರ ಮೂಲಕ ಒಂದೊಂದು ಇದನ್ನು ತೋರಿಸಿದ್ದು. ಈ ರಘುನಾಥ ದಾಸ ಗೋಸ್ವಾಮಿ, ನಂತರ ಚೈತನ್ಯ ಮಹಾಪ್ರಭು ಭೇಟಿ ಮಾಡಿದ್ಮೇಲೆ ಅವರು ರಘುನಾಥ ದಾಸ ಗೋಸ್ವಾಮಿ ಆಗ್ತಾರೆ. ಸೊ ಅವರ ಮೂಲಕ ತೋರಿಸಿದ್ದು ಏನು ಅಂದ್ರೆ ಸಂಪೂರ್ಣ ವೈರಾಗ್ಯ ಭಾವ. ಪರ್ಟಿಕ್ಯುಲರ್ಲಿ ಆಹಾರ ಅಂದ್ರೆ ನಾವು ನೋಡಿ ಇವಾಗ ಏಕಾದಶಿ ನೀವೆಲ್ಲ ಬಹಳ ಜನ ಮಾಡಿದೀರ, ಮೊನ್ನೆ ನಿರ್ಜಲ, ನಾನ್ ಮಾಡ್ಲಿಲ್ಲ, ನಾನು ಹೆಚ್ಚೆ ತಗೊಂಡೆ ಅವತ್ತು. ಸೊ ಎನಿವೆ, ಸೊ ಇದು ಏಕಾದಶಿ ಮಾಡ್ಬೇಕಾದದ್ದು, ನಿರ್ಜಲ ಏಕಾದಶಿ ಇದೆಲ್ಲ. ಸೊ ರಘುನಾಥರು ಅಷ್ಟು ಇದು ಅಂದ್ರೆ ಹೇಳ್ತಾರೆ ಆಹಾರದ ಮೇಲೆ ಸ್ವಲ್ಪ ಕೂಡ ಅವ್ರಿಗೆ ಆಸಕ್ತಿ, ಮತ್ತೆ ಮುಂದುವರಿಯುತ್ತೆ ಅವ್ರ ಜೀವನದಲ್ಲಿ ಮುಂದುವರಿಯುತ್ತೆ. ಹೇಳ್ತಾರೆ ಅವರು ಬೃಂದಾವನಕ್ಕೆ ಹೊರಡ್ತಾರೆ ಕೊನೆಗೆ, ಯಾಕಂದ್ರೆ ಚೈತನ್ಯ ಮಹಾಪ್ರಭು ಲೀಲೆ ಮುಗಿಯುತ್ತೆ. ಚೈತನ್ಯ ಮಹಾಪ್ರಭು ಇದಾದ್ಮೇಲೆ ಅದೃಶ್ಯರಾದ್ಮೇಲೆ ರಘುನಾಥರು ಇದಕ್ಕೆ ಹೋಗ್ತಾರೆ, ಎಲ್ಲಿ ಹೋಗ್ತಾರೆ, ಬೃಂದಾವನಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ರೂಪ ಗೋಸ್ವಾಮಿ ಸನಾತನ ಗೋಸ್ವಾಮಿ ಆಶ್ರಯದಲ್ಲಿ ಇರ್ತಾರೆ. ಸೊ ರಾಧಾಕುಂಡಲ್ಲಿ ಇರ್ತಾರೆ. ರಾಧಾಕುಂಡ ಕೂಡ ಸ್ಥಾಪನೆ ಮಾಡಿದ್ದು ಮಾಡಿದ್ಯಾರು ಸ್ಥಾಪನೆ ಮಾಡಿದ್ರೆ ಎಲ್ಲ ಅದೆಲ್ಲ ಬೆಳವಣಿಗೆ ಮಾಡಿದ್ದು ರಘುನಾಥರು. ಸೊ ಅವರು ಆ ಸಮಯದಲ್ಲಿ ರಘುನಾಥರು ಎವ್ರಿ ಆಲ್ಟರ್ನೇಟ್ ಡೇ ಅಂದ್ರೆ ಪ್ರತಿ ದಿವಸನೂ ಅಲ್ಲ, ಇವತ್ತು ಏನಾದ್ರು ಆಹಾರ ಸ್ವೀಕಾರ ಮಾಡಿದ್ರೆ ನಾಳೆ ಇಲ್ಲ ನಾಳಿದ್ದು, ಅದು ಏನ್ ಸ್ವೀಕಾರ ಮಾಡ್ತಾ ಇರೋ ಅಂದ್ರೆ ಬಟರ್ ಮಿಲ್ಕ್, ಮಜ್ಜಿಗೆ ಅರ್ಧ ಗ್ಲಾಸು 1 ಗ್ಲಾಸು 2 ದಿವಸಕ್ಕೊಮ್ಮೆ. ಸೊ ಇದು ಅಸಾಧಾರಣ. ಇದು ಆಕ್ಚುಲಿ ಇವರೆಲ್ಲ ಭೌತಿಕ ವ್ಯಕ್ತಿಗಳಲ್ಲ, ಸಂಪೂರ್ಣ ಆಧ್ಯಾತ್ಮಿಕ ವ್ಯಕ್ತಿಗಳು, ಗೋಲೋಕ ವಾಸಿಗಳು ಇವರೆಲ್ಲ. ಆದರೂ ಶ್ರೀ ಪ್ರಭುಪಾದ ನಮಗೆ ವಾರ್ನಿಂಗ್ ಕೊಡ್ತಾರೆ. ಸೊ ಈಗ ರಘುನಾಥ್ ದಾಸ್ ಗೋಸ್ವಾಮಿ ಮಾಡಿದ್ರು ಅಂತ ನೀವು ಮಾಡ್ಬೇಕು. ರಘುನಾಥ್ ದಾಸ್ ಅದು ಅವ್ರಿಗೆ ಸಾಧ್ಯ ಆಗುತ್ತೆ, ಅದು ನಮಗ್ ಸಾಧ್ಯ ಆಗೋದಿಲ್ಲ. ಮತ್ತೆ ಅವರು ಅಷ್ಟು ಮಾಡಿದ್ರು ಕೂಡ ಹೇಳ್ತಾರೆ, ಅವ್ರು ಪ್ರತಿ ದಿವಸ ಅವರ ಒಂದು ಇದಿತ್ತು, ಏನಿತ್ತು ಅಂದ್ರೆ ಭಕ್ತಿಯ ಒಂದು ತಪಸ್ಸೆ, ಪ್ರಣಾಮಗಳು. ಕೃಷ್ಣನಿಗೆ 1000 ಪ್ರಣಾಮಗಳು, ವೈಷ್ಣವರಿಗೆ 2000 ಪ್ರಣಾಮಗಳು, ದಂಡವತ್ ಪ್ರಣಾಮ. ದಂಡವತ್ ನಾವು ಹೇಳ್ತೀವಲ್ಲ, ಎಲ್ಲ ಸಂಪೂರ್ಣವಾಗಿ ದೇಹವನ್ನು ನೆಲಕ್ಕೆ ಇದು ಮಾಡಿ ಎಲ್ಲ ಜಾಯಿಂಟ್ಸ್ ಎಲ್ಲ ಟಚ್ ಮಾಡ್ತಾ 8 ಇದು ಅಂಗಗಳು, ಅಷ್ಟಾಂಗ ಪ್ರಣಾಮ. ಸೊ ಅದು ಕೃಷ್ಣನಿಗೆ, ಕೃಷ್ಣ ಮೂರ್ತಿನೋ ಕೃಷ್ಣ ರೂಪಕ್ಕೋ ಕೃಷ್ಣ ಇದು ಚಿತ್ರಕ್ಕೋ ಅವ್ರು ಮಾಡ್ತಾ ಇರ್ತಾರೆ. ಪ್ರತಿ ದಿವಸ 1000. ಮತ್ತೆ ಪ್ರತಿ ದಿವಸ ಅದೇ ರೀತಿ ಭಕ್ತರು ವೈಷ್ಣವರನ್ನು ನೋಡಿದವ್ರಲ್ಲ ಅವರು ಕೂಡ ಅದೇ ರೀತಿ ದಂಡವತ್, ನಾವು ಗುರುಗೆ ಮಾಡ್ತೇವೆ, ವೈಷ್ಣವರಿಗೆ ಪ್ರಣಾಮ ಮಾಡ್ತೇವೆ, ಅದನ್ನ 2000 ಮಾಡ್ತಾರೆ. ಅಂದ್ರೆ ಶಿಲ ಪ್ರಭುಪಾದರು ಹೇಳ್ತಾರೆ, ಅವರು ಆಹಾರ ನಿಲ್ಲಿಸ್ಬಿಟ್ರು ಅಂದ್ರೆ ಅವರು ಡೆಫಿನೆಟ್ಲಿ ವೀಕ್ ಆದ್ರು ಬಾಡಿಯಲ್ಲಿ, ಆ ರೀತಿಯಲ್ಲಿ ತುಂಬಾ ತೆಳ್ಳಗಿದ್ರು ಅಂತ ಹೇಳ್ತಾರೆ. ಆದ್ರೂ ಕೂಡ ಶಕ್ತಿ ಅಂದ್ರೆ ಇವಾಗ ನಮಸ್ಕಾರ ಮಾಡ್ಲಿಕ್ಕೂ ಶಕ್ತಿ ಬೇಕಲ್ಲ ನಮಗೆ, ಎಲ್ಲಿ ಇಲ್ಲಾಂದ್ರೆ ಶಕ್ತಿ. ಇವಾಗ ಒಂದ್ಸಲ ನಮಗೆ ತುಂಬಾ ಆಯಾಸ ಆಗಿದ್ದಾಗ ಅಯ್ಯೋ ನಮಸ್ಕಾರ ಮಾಡೋಕ್ಕೂ ನಮ್ಗೆ ಇದಾಗುತ್ತೆ, ನಾವು ಅದನ್ನು ಕೂಡ ಅವಾಯ್ಡ್ ಮಾಡ್ತೀವಿ. ಎನಿವೆ, ಇಲ್ಲಿ ಆ ರೀತಿ ನಾವು ಆ ರಘುನಾಥ ದಾಸ್ ಗೋಸ್ವಾಮಿ ಅವರದ್ದು ಉದಾಹರಣೆ ನಮಗೆ ಭಕ್ತಿಯಲ್ಲಿ ಹೇಗೆ ನಾವು ಸತ್ಯವಾಗಿ ಕೃಷ್ಣನಾಮವನ್ನು ಹೇಳ್ತಾ ನಾವು ಭೌತಿಕ ವಸ್ತುಗಳಿಂದ ವೈರಾಗ್ಯವನ್ನು ಪಡೆಯೋದು. ಸೊ ಇದನ್ನು ನಾವು ಅನುಸರಣೆ ನಾವು ಫಾಲೋ ಮಾಡ್ಬೇಕು, ನಾವು ಇಮಿಟೇಟ್ ಮಾಡಬಾರದು. ಅವ್ರು ಮಾಡಿದ್ರು ಆ ರೀತಿ ಅಂತ ನಾವು ಆ ರೀತಿ ಮಾಡೋದಂತಲ್ಲ, ಅದೇ ನಮಗೆ ಒಂದು ಎಕ್ಸಾಂಪಲ್, ಉದಾಹರಣೆ ಹೇಗೆ ನಾವು ಭಕ್ತಿಯಲ್ಲಿ ಹೆಚ್ಚು ಮುಂದುವರಿಬೇಕು. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ ಮಾತಾಜಿ.
ಕೃಷ್ಣ ಗುರುಜಿ. ಒಳ್ಳೆ PPT ಕೊಟ್ಟಿದ್ದೀನಿ, ತೋರ್ಸ್ಲಿಕ್ಕೆ ಆಗಿಲ್ಲ. ಹರೇ ನೋಡಿರ್ತೀರ ಕೃಷ್ಣ ಅಷ್ಟೇ ಹರೇ ನಿಮ್ಗೆ. ಕೃಷ್ಣ ಪ್ರಭುಜಿ. ಪ್ರಭುಜಿ ನಾನು ಹರೇ ಗಮನಿಸಿಲ್ಲ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು ಕೃಷ್ಣ ಪ್ರಭುಜಿ, ಕೃಷ್ಣ ಪ್ರಭುಜಿ, ವಂದನೆಗಳು. ಧನ್ಯವಾದಗಳು. ಹರೇ ಕೃಷ್ಣ ಗುರು ಧನ್ಯವಾದಗಳು. ಹರೇ ಕೃಷ್ಣ ಧನ್ಯವಾದಗಳು ಪ್ರಭುಜಿ. ಹರೇ ಧನ್ಯವಾದಗಳು. ಹರೇ ಪ್ರಭುಜಿ ಕೃಷ್ಣ. ಇವತ್ತು 12 ಗಂಟೆವರೆಗೆ ಫಾಸ್ಟಿಂಗ್ ಇದೆನಾ? ಇಲ್ಲ, ಇವತ್ತೇನು ಫಾಸ್ಟಿಂಗ್ ಇಲ್ಲ ಮಾತಾಜಿ, ಇವತ್ತು ಫೀಸ್ಟಿಂಗ್. ಅವಲಕ್ಕಿಯಲ್ಲಿ ತಯಾರಿ ಮಾಡಿ ನೀವು ಕೂಡ ಮನೆಯಲ್ಲಿ ಅದರ ಲೀಲೆಯನ್ನು ಸ್ಮರಣೆ ಮಾಡೋದಕ್ಕೆ. ಸೊ ಅವಲಕ್ಕಿ, ಇದು ದಪ್ಪ ಅವಲಕ್ಕಿ, ಜನರಲಿ ದಪ್ಪ ಅವಲಕ್ಕಿಯಲ್ಲಿ ಮಾಡೋದು ನಾವು, ತೆಳು ಅವಲಕ್ಕಿಯಲ್ಲಿ ಮಾಡೋದಿಲ್ಲ. ದಪ್ಪ ಅವಲಕ್ಕಿಯಲ್ಲಿ ಇದು ಹಾಲು ಚೆನ್ನಾಗಿ ಅದನ್ನ ಕುದಿಸಿ ಕಂಡೆನ್ಸ್ ಮಾಡಿ ಅದಕ್ಕೆ ನೀವು ಇದು ಮಾಡಿ, ಮತ್ತೆ ಹಾಗೆ ಈ ರೀತಿ ಮೊಸರಲ್ಲಿ ಇದು ಮಾಡಿ ಅದಕ್ಕೆ ಹಾಕ್ಬೋದು. ಸ್ವಲ್ಪ ಜನ ಜಾಕ್ ಫ್ರೂಟ್ ಹಾಕ್ತಾರೆ, ಮ್ಯಾಂಗೋ ಹಾಕ್ತಾರೆ, ಬನಾನಾ ಇದು ಹಾಕ್ತಾರೆ, ಮತ್ತೆ ಬೇರೆ ಬೇರೆ ರೀತಿಯ ಏಲಕ್ಕಿ, ಸಕ್ಕರೆ ಇದೆಲ್ಲ ಹಾಕಿ ಮತ್ತೆ ಆಮೇಲೆ ಅದನ್ನ ದೇವರಿಗೆ ಕೃಷ್ಣನಿಗೆ ಆಫರ್ ಮಾಡಿ, ನೈವೇದ್ಯವನ್ನು ಆಫರ್ ಮಾಡಿ ಕೃಷ್ಣನಿಗೆ ಆಫರ್ ಮಾಡಿ ಎಲ್ಲ ನಿಮ್ಮ ಮನೆ ಕುಟುಂಬದವರು, ನೆರೆಹೊರೆಯವರು, ಫ್ರೆಂಡ್ಸ್ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಅದು ಸಂಕೀರ್ತನೆ ಮಾಡಿ distribute ಮಾಡಿ. ಕೇವಲ ಪ್ರಸಾದ ವಿತರಣೆ ಅಷ್ಟೇ ಅಲ್ಲ, ಜೊತೆಗೆ ನಾವು ಅವ್ರ ಹತ್ರ ಹರಿನಾಮವನ್ನು ಹೇಳಿಸ್ಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇದು ನಾವು ಸಂಕೀರ್ತನೆ ಮಾಡಬೇಕು, ಮತ್ತೆ ಪ್ರಸಾದವನ್ನು ನಾವು ಡಿಸ್ಟ್ರಿಬ್ಯೂಷನ್ ಮಾಡಿ, ವಿತರಣೆ ಮಾಡಿ. ಪ್ರಭುಜಿ ದಪ್ಪ ಅವಲಕ್ಕಿ ನೆನೆಸ್ಬೇಕಲ್ವಾ? ಅದು ನೆನ್ಸಿಡ್ಬೇಕು, ತಕ್ಷಣ ಅದಾಗೋದಿಲ್ಲ, ಅದು ಸ್ವಲ್ಪ ನೆನ್ಸಿಟ್ಟು ಮಾಡ್ಬೇಕು, ಸ್ವಲ್ಪ ಗಟ್ಟಿ ಪ್ರಭುಜಿ ನೆನ್ಸಿಡ್ಬೇಕು. ಮತ್ತೆ ಪ್ರಭುಜಿ ಆಮೇಲೆ ಅದು ಪ್ರಭುಜಿ ಫಸ್ಟಿಗೆ ಹಾಲನ್ನು ಇದು ಅವಲಕ್ಕಿಯನ್ನು ಹಾ. ತೊಳಿಬೇಕು ಪ್ರಭುಜಿ, ಮತ್ತೆ ತೊಳಿಬೇಕು first. ಹಾಲಲ್ಲಿ ನೆನೆಸುದು. ಹಾ. ಹಾಲಲ್ಲಿ ನೆನ್ಸೋದು, ಕರೆಕ್ಟ್, ಹಾಲಲ್ಲಿ ನೆನ್ಸೋದು. ಹೌದು. ಆಮೇಲೆ ಹಾಲಲ್ಲಿ ನೆನ್ಸಿ ಮತ್ತೆ ಅದನ್ನ ಇದು ಕಂಡೆನ್ಸ್ಡ್ ಮಿಲ್ಕ್, ದಪ್ಪ condensed ಹಾಲು milk ಮತ್ತೆ ಮತ್ತೆ ಮೊಸರಿಗೆ ಹಾಕ್ಬೇಕು. ಹಾಕಿ ಮಿಕ್ಸ್ ಮಾಡೋದು. ಹೌದು. ಹೌದು. ಹರೇ ಕೃಷ್ಣ ಪ್ರಭುಜಿ, ಇದು ಭಕ್ತರು ಒಂದು ನದಿ ಸರೋವರಗಳಲ್ಲಿ ಹೋಗ್ಬಿಟ್ಟು ಈ ಒಂದು ಫೆಸ್ಟಿವಲ್ ನ ಸೆಲೆಬ್ರೇಟ್ ಮಾಡ್ತಾರಲ್ವಾ ಪ್ರಭುಜಿ? ಅಂದ್ರೆ ಹೌದು. ಮನೆಗಳಲ್ಲದಂದ್ರೆ ಗುಂಪಲ್ಲಿ ಹೋಗಿ ಅವರು ಆ ಹೌದು. ರೀತಿ ಕೂಡ ಸೆಲೆಬ್ರೇಷನ್ ಮಾಡ್ತಾರೆ. ಮಾಡ್ತಾರೆ ನಮ್ಮ ಎಸ್ ಇಸ್ಕಾನ್ ಭಕ್ತರು ಹೋಗ್ತಾರೆ, ಹೌದು. ಶ್ರೀರಂಗಪಟ್ಟಣ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಎಲ್ಲ ಮಾಡ್ತಾರೆ. ಮತ್ತೆ ಗೌರಿ ತಾಯಿ ಮೂರ್ತಿ ತಗೊಂಡೋಗಿ ಅವ್ರಿಗೆ ಅಲ್ಲಿ ನೀರಿನಲ್ಲಿ ಅವರು ಕೂಡ ಅಲ್ಲಿ ಅಭಿಷೇಕ ಮಾಡಿಸ್ತಾರೆ, ಅದೆಲ್ಲ ಮಾಡ್ತಾರೆ. ಅಂದ್ರೆ ಅದು ಫೆಸ್ಟಿವಲ್, ಇವತ್ತೇ ಫಾಸ್ಟಿಂಗ್ ಇಲ್ಲ, ಫೆಸ್ಟಿವಲ್ ಇವತ್ತಷ್ಟೇ. ಪ್ರಭು ಅದು ಚೈತನ್ಯ ಮಹಾಪ್ರಭು ಅವ್ರನ್ನೆಲ್ಲ ನೀರಲ್ಲಿ ಡಿಪ್ ಮಾಡ್ತಾರಂದ್ರೆ ಅಭಿಷೇಕ ಎಲ್ಲ ಮಾಡ್ತಾರಲ್ವಾ, ಅದ್ರದ್ದು ಸೈನ್ ಏನ್ ಪ್ರಭು? ಅಂದ್ರೆ ಅದೊಂದು ಹ್ಯಾಪಿನೆಸ್ ಅಂದ್ರೆ ಡಿವೋಷನಲ್ ಒಂದು ಪಾರ್ಟ್. ಇವಾಗ ಹೋದಾಗ ಪಿಕ್ನಿಕ್ ಹೋದಾಗ ನೀವು ನೀರಿನಲ್ಲಿ ಇಲ್ಲ ಬೀಚ್ ನಲ್ಲಿ ಇದ್ ಮಾಡೋದಿಲ್ವಾ ಜನರು? ಹಾ, So ಅದೇ ರೀತಿ ಹಾ. ಮೂಲ ಕೃಷ್ಣನೇ, ಕೃಷ್ಣ ಎಂಜಾಯ್ಮೆಂಟ್. ಸೊ ಕೃಷ್ಣನ ಲೀಲೆಯಲ್ಲಿ ಇದೆಲ್ಲ ನಡೀತಾ ಇದೆ. ಸೊ ಈಗ ಕೃಷ್ಣ ನಾವು ಅವ್ರನ್ನ ಮೂರ್ತಿನ ಕರ್ಕೊಂಡು ಹೋಗಿ ಅದು ಮಾಡ್ತೀವಿ, ಆ ರೀತಿ ಮಾಡ್ತೀವಿ ನಾವು ಅಷ್ಟೇ. ಥ್ಯಾಂಕ್ ಯು. ಹರೇ ಕೃಷ್ಣ. ಕೃಷ್ಣ ಸೆಂಟ್ರಲ್ ಇರ್ತಾರೆ. So ನಂತರ ಭಕ್ತ. ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ. पानी टी महोत्सव की जय। ಜೈ. ಹರೇ ಕೃಷ್ಣ ಪ್ರಭುಜಿ, गोपाल की जय। ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರಿ ಓಂ. ಹರೇ हरे ಕೃಷ್ಣ ಪ್ರಭು. कृष्ण।